ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಾಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ದರ್ಶನ್ಗೆ ಜೈಲು ಮರುದರ್ಶನ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವ A2 ಆರೋಪಿ ದರ್ಶನ್ ಮತ್ತು A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಜಾಮೀನನ್ನು ಕಡೆಗೂ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ನ್ಯಾಯಾಧೀಶರಾದ JB ಪರ್ದಿವಾಲಾ, R ಮಹದೇವನ್ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಈ ಮಹತ್ವದ ತೀರ್ಪನ್ನು ನೀಡಿದೆ. ಆಗಸ್ಟ್ 14ಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದ ನ್ಯಾಯಾಲಯ ಕಡೆಗೂ ರಾಜ್ಯ ಸರ್ಕಾರದ ಪರ ತೀರ್ಪು ನೀಡಿದೆ. A2 ಆರೋಪಿ ದರ್ಶನ್ ಮತ್ತು A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸುವಂತೆ ಸರ್ಕಾರ ಪರ ವಕೀಲರು ಪ್ರಬಲವಾದ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಸುಪ್ರೀಂ ಕೋರ್ಟ್ ಕಡೆಗೂ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಿದೆ. ಆ ಮೂಲಕ ದರ್ಶನ್ಗೆ ಜೈಲು ದರ್ಶನ ತೋರಿಸಿದ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಎಷ್ಟೇ ದೊಡ್ಡವರಿದ್ರೂ ಕಾನೂನಿನ ಮುಂದೆ ದೊಡ್ಡವರಲ್ಲ. ಆರೋಪಿ ಜೈಲಿನ ಲಾನ್ನಲ್ಲಿ ಸಿಗರೆಟ್ ಸೇದುವುದು ಕಂಡುಬಂದ್ರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೋರ್ಟ್ ಎಚ್ಚರಿಸಿದೆ. ಆರೋಪಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ನೀಡಲಾಗಿದೆ. ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು. ಇದು ಲ್ಯಾಂಡ್ ಮಾರ್ಕ್ ತೀರ್ಪು. ಇಲ್ಲಿ ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. 2024ರ ಡಿಸೆಂಬರ್ 13ರಂದು ದರ್ಶನ್ ಮತ್ತು 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಇದಾದ ಬಳಿಕ ಜೈಲಿನಿಂದ ಹೊರಬಂದಿದ್ದ ಆರೋಪಿಗಳು ವಿದೇಶ ಪ್ರಯಾಣ, ಸುತ್ತಾಟ, ಮೋಜು ಮಸ್ತಿ ಮಾಡಿದ್ರು. ಇದಕ್ಕೆ ಸಂಬಂಧಿಸಿದ ಫೋಟೋ, ವಿಡಿಯೋಗಳು ಜಾಲತಾಣದಲ್ಲಿ ಹರಿದಾಡಿತ್ತು. ಇದೀಗ ಕೋರ್ಟ್ ಎಲ್ಲಾ 7 ಆರೋಪಿಗಳ ಜಾಮೀನು ರದ್ದುಗೊಳಿಸುವ ಮೂಲಕ ಮತ್ತೆ ಜೈಲುವಾಸ ಅನುಭವವನ್ನು ಮುಂದುವರಿಸುವಂತೆ ಸೂಚಿಸಿದೆ. ಕೊಲೆ ಕೇಸ್ನ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ, ಪ್ರತೂಷ್, ಲಕ್ಷ್ಮಣ್, ನಾಗರಾಜ್ ಹಾಗೂ ಅನುಕುಮಾರ್ ಸೇರಿದಂತೆ 7 ಪ್ರಮುಖ ಆರೋಪಿಗಳಿಗೆ ಕಳೆದ ಡಿಸೆಂಬರ್ 13ರಂದು ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಇದನ್ನು ಪ್ರಶ್ನಿಸಿ ಸರ್ಕಾರದ ಪರ ನಗರ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುದೀರ್ಘ ವಾದ ವಿವಾದ ಪರಿಶೀಲಿಸಿದ ನ್ಯಾಯಾಲಯ ತೀರ್ಪು ಕಾಯ್ದಿರಿಸಿತ್ತು. 2024ರ ಜೂನ್ 8ರಂದು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಆ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 17 ಮಂದಿಯನ್ನ ಬಂಧಿಸಲಾಗಿತ್ತು. 6 ತಿಂಗಳ ಬಳಿಕ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸೇರಿದರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೇನು ಅಂದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಜಾಮೀನು ಪಡೆದು ಹೊರ ಬಂದಿರುವ ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳ ವಿರುದ್ಧ ಏನು ಜಾಮೀನು ರದ್ದುಗೊಂಡಿದೆ. ಮಾತ್ರವಲ್ಲದೆ ಏನು ತಕ್ಷಣ ಅವರನ್ನು ಬಂಧಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಈಗ ದರ್ಶನ್ ಜಾಮೀನು ರದ್ದಾಗಲು ಅವರ ಏನು ಸ್ವಯಂಕೃತ ತಪ್ಪುಗಳು ಇದಕ್ಕೆ ಕಾರಣವಾ ಅಂತ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರಂಭದಲ್ಲಿ ಆ ಪ್ರಕರಣವನ್ನು ಹೇಗೆ ದಿಕ್ಕು ತಪ್ಪಿಸಲು ಯತ್ನಿಸಿದರು ಎನ್ನುವುದಂತೂ ಜಗಜ್ಜಾರಾಯಿತು. ಯಾಕಂದ್ರೆ 4 ಮಂದಿ ಯಾರೋ ಅಮಾಯಕರನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಅವರೇ ನಾಯ ಕೊಲೆ ಮಾಡಿದ್ದಂತ ಹೇಳಿ, ಅಷ್ಟೊತ್ತಿಗೆ ಅವರ ವಿಚಾರಣೆಯ ಸಂದರ್ಭದಲ್ಲಿ ಇದು ಅವರಲ್ಲ ಮಾಡಿದ್ದು, ಬೇರೆಯವರು ಮಾಡಿದಂತ ಗೊತ್ತಾಗಿ ಮತ್ತೆ ದರ್ಶನ ಅವರು ಇವರೆಲ್ಲ ಅದರಲ್ಲಿ ಆರೋಪಿಗಳಾದ ಒಟ್ಟಿಗೆ 14 ಮಂದಿ ಆರೋಪಿಗಳು ಆ ಕೇಸಲ್ಲಿದ್ದಾರೆ. ಅವರ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಅದರಲ್ಲಿ ದರ್ಶನ್, ಪವಿತ್ರ, ಪ್ರದೋಷ್ ಒಟ್ಟಿಗೆ 7 ಮಂದಿಗೆ ಜಾಮೀನಾಗಿದೆ. ಬೇರೆ 7 ಮಂದಿ ಇನ್ನು ಜೈಲಲ್ಲಿದ್ದಾರೆ, ವಿಚಾರಣೆ ಕೈದಿಗಳಾಗಿ ಜೈಲಲ್ಲಿದ್ದಾರೆ. ಈಗ ವಿಚಾರಣೆಗೆ ದಿನ ನಿಗದಿ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಮಧ್ಯೆ ಏನಾಯ್ತು, ದರ್ಶನ್ ಮತ್ತು ಇತರ 7 ಮಂದಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಆದ್ರಿಂದಾಗಿ ಬಳ್ಳಾರಿ ಜೈಲಲ್ಲಿದ್ದ ದರ್ಶನ್ ರಿಲೀಸ್ ಆದ, ಇಲ್ಲಿ ಪರಪನಗರ ಜೈಲಲ್ಲಿದ್ದ ಪವಿತ್ರ ರಿಲೀಸ್ ಆದ್ರೆ ಬೇರೆ ಬೇರೆ ಜೈಲಲ್ಲಿದ್ದ ಬೇರೆ ಆರೋಪಿಗಳೆಲ್ಲ
ಆರೋಪಿಗಳು ರಿಲೀಸ್ ಆದರು. ಇಷ್ಟೊತ್ತಿಗೆ ಸರ್ಕಾರ ಏನು ಮಾಡಿತ್ತು, ಇದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಸರ್ಕಾರ ಈ ಪ್ರಕರಣದಲ್ಲಿ ಆರೋಪಿಗಳ ಜೈಲು ಬೇಲ್ ಕೊಟ್ಟದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಾದಿಸಲು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡಿತ್ತು, ಪ್ರಸನ್ನ ಕುಮಾರ್ ಅಂತೇಳಿ ಅವರು. ಅದರಿಂದ ಇಲ್ಲಿ ಹೈಕೋರ್ಟ್ ಜಾಮೀನು ಕೊಟ್ಟಾಗ ಆ ಜಾಮೀನು ಕೊಡಲೇಬಾರದು ಅಂತ ಹೇಳಿ ಖಂಡತುಂಡವಾಗಿ ವಿರೋಧಿಸಿದ್ದವರು ಅವರು ಪ್ರಸನ್ನ ಕುಮಾರ್. ಆದ್ರೂ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಅದಕ್ಕೆ ಬೇಕಾಗಿ ಅವ್ರು ಏನ್ ಮಾಡಿದ್ರು, ಇಡೀ ಎಲ್ಲ ಫೈಲನ್ನು ಎತ್ಕೊಂಡು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿ ಅವರ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ. ಬೇಲ್ ಕೊಡುವಾಗ ನ್ಯಾಯಾಲಯಗಳು ಕೆಲವೊಂದು ಕಂಡೀಷನ್ ಹಾಕಿರ್ತದೆ. ನೀವು ಸಾಕ್ಷಿದಾರರನ್ನ ಅಪ್ರೋಚ್ ಮಾಡಬಾರ್ದು, ಅವರಿಗೆ ಬೆದರಿಕೆ ಒಡ್ಡಬಾರ್ದು, ನೀವು ಎಲ್ಲಿಯಾದ್ರೂ ಜುರಿಡಿಕ್ಷನ್ ಬಿಟ್ಟು, ವ್ಯಾಪ್ತಿ ಬಿಟ್ಟು, ಬೆಂಗಳೂರು ನಗರ ವ್ಯಾಪ್ತಿ ಅಂತ ಹೇಳಿರ್ತಾರೆ, ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ನ್ಯಾಯಾಲಯದಿಂದ ಪರ್ಮಿಷನ್ ತಗೊಳ್ಬೇಕು, ವಿದೇಶಕ್ಕೆ ಹೋಗುದಾದ್ರೆ ನ್ಯಾಯಾಲಯದಿಂದ ಪರ್ಮಿಷನ್ ತಗೊಳ್ಬೇಕು, ಇದೆಲ್ಲ ಕಂಡೀಷನ್ ಹಾಕಿರ್ತಾರೆ, ಷರತ್ತುಬದ್ಧ ಜಾಮೀನು ಅಂತ ಹೇಳೋದು. ಆ ಕಂಡೀಷನ್ ಎಲ್ಲ ದರ್ಶನ್ ಫಾಲೋ ಮಾಡಿದ್ದಾರೆ. ಅವರು ಸಿನಿಮಾ ಶೂಟಿಂಗ್ ಅಂತ ಹೇಳಿ ವಿದೇಶಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಅದನ್ನು ಫಾಲೋ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಆದರೂ ಸಹ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ವಿಶೇಷ ಸವಲತ್ತುಗಳನ್ನು ಒದಗಿಸಲಾಗಿತ್ತು ಎನ್ನುವುದಕ್ಕೆ ಕೆಲವೊಂದು ಫೋಟೋಗಳು ಎಲ್ಲ ದಾಖಲೆಗಳಿತ್ತು, ವೈರಲ್ ಆಗಿತ್ತು. ಆ ವಿಚಾರವನ್ನು ಮುಂದಿಟ್ಟುಕೊಂಡು ಇವರು ಪ್ರಭಾವಿಗಳು ಅಂತ ಹೇಳಿ ಇವರ ಬೇಲ್ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಇದ್ರೆ ಇನ್ನು ಕೇಸ್ ಟ್ರಯಲ್ನ ಸಂದರ್ಭದಲ್ಲಿ ಇವರು ಸಾಕ್ಷಿದಾರರಿಗೆ ಬೆದರಿಸುವ ಎಲ್ಲ ಸಾಧ್ಯತೆಗಳಿವೆ ಅಂತೇಳಿ. ಮತ್ತೆ ಸೆಲೆಬ್ರಿಟಿ, ನೂರಾರು ಸಾವಿರಾರು ಮಂದಿ ಅಭಿಮಾನಿಗಳಿದ್ದಾರೆ, ಅವರೊಂದು ಡಿ ಗ್ಯಾಂಗ್ ಅಂತ ಇದೆ, ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪರವಾಗಿ ವಿವಿಧ ರೀತಿಯ ಸ್ಟೇಟಸ್ಗಳನ್ನ ಹಾಕ್ತಾ ಇರ್ತಾರೆ. ಅದು ಪರೋಕ್ಷವಾಗಿ ಸಾಕ್ಷಿದಾರರನ್ನು ಬೆದರಿಸುವಂಥ ತಂತ್ರ. ಆದ್ದರಿಂದ ಅವರು ಬೇಲ್ ಕ್ಯಾನ್ಸಲ್ ಮಾಡಬೇಕಂತ ಹೇಳಿ ಅವರು ಅರ್ಜಿ ಹಾಕಿದ್ದು. ಅದನ್ನು ಸುಪ್ರೀಂ ಕೋರ್ಟು ಆ ರೀತಿಯಲ್ಲಿ ಸತ್ಯಾಂಶ ಇದೆ, ಇವರಿಗೆ ಮಾಡಲಿಕ್ಕೆ ಸಾಧ್ಯತೆಗಳು ಇವೆ. ಯಾಕಂದರೆ ಇವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಕಾನೂನನ್ನು ಗಾಳಿಗೆ ತೂರಿ ಐಷಾರಾಮಿ ಬದುಕು ಮಾಡಿಕೊಂಡಿದ್ರು. ಅದಕ್ಕೆ ಜೈಲು ಸೂಪರ್ಡೆಂಟು ಮತ್ತು ಜೈಲಿನ ಸಿಬ್ಬಂದಿಗಳು ಅವಕಾಶ ಮಾಡಿಕೊಟ್ಟಿದ್ರು ಎನ್ನುವುದನ್ನು ಗಣನೆಗೆ ತೆಗೆದುಕೊಂಡು ಈಗ ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಜೈಲು ಸೂಪರ್ಡೆಂಟನ್ನು ಅಮಾನತುಗೊಳಿಸಬೇಕಂತೇಳಿ ಈಗ ಆದೇಶ ಆಗಿದೆ. ಇವತ್ತು ಸಂಜೆ ಒಳಗೆ ಸುಪ್ರೀಂ ಕೋರ್ಟ್ನ ಆದೇಶ ಸಂಬಂಧಿತ ನ್ಯಾಯಾಲಯಕ್ಕೆ ಅಂದರೆ ಟ್ರಯಲ್ ಕೋರ್ಟಿಗೆ ಬಂದು ರೀಚ್ ಆಗ್ತದೆ. ಅಷ್ಟೊತ್ತಿಗೆ ಇವರೆಲ್ಲ ಹೋಗಿ ನ್ಯಾಯಾಲಯಕ್ಕೆ ಸರೆಂಡರ್ ಆಗಬೇಕು, ಇಲ್ಲಾಂದರೆ ಪೊಲೀಸರು ಕರ್ಕೊಂಡು ಹೋಗಿ ನಿಲ್ಲಿಸಬೇಕು. ಎರಡೂ ಇದೆ. ಒಂದು ವೇಳೆ ಇವರು ಸರೆಂಡರ್ ಆಗದಿದ್ದರೆ ನ್ಯಾಯಾಲಯ ಅವರ ಬಂಧನಕ್ಕೆ ವಾರಂಟ್ ಹೊರಡಿಸ್ತದೆ. ಈಗ ಒಂದು ವೇಳೆ ಇವರೇ ನ್ಯಾಯಾಲಯಕ್ಕೆ ಶರಣಾದರೆ ನ್ಯಾಯಾಲಯ ಅವರನ್ನು ಅವರು ಯಾವ ಜೈಲಿಂದ ರಿಲೀಸ್ ಆಗಿದ್ರು, ದರ್ಶನ್ ರಿಲೀಸ್ ಆಗಿರೋದು ಬಳ್ಳಾರಿ ಜೈಲಿನಿಂದ, ಪವಿತ್ರ ರಿಲೀಸ್ ಆಗಿರೋದು ಪರಪ್ಪನಗ್ರಹಾರ ಜೈಲಿನಿಂದ, ಬೇರೆ ಇನ್ನಿತರ ಕೆಲವರು ಮೈಸೂರು ಜೈಲಿನಿಂದ ರಿಲೀಸ್ ಆಗಿದ್ರೆ, ಬೇರೆ ಜೈಲಿನಲ್ಲಿ ರಿಲೀಸ್ ಆಗಿದ್ದಾರೆ. ಅದರಿಂದ ಆಯಾ ಜೈಲಿಗೆ ಅವರನ್ನು ಕಳಿಸ್ತದೆ. ಯಾಕಂದರೆ ಅವರು ರಿಲೀಸ್ ಆದ ದಾಖಲೆ ಇರೋದು ಆ ಜೈಲಲ್ಲಿ. ಅದರಿಂದ ಪುನಃ ಆ ಜೈಲಿಗೆ ಹೋಗ್ತಾರೆ. ಒಂದೆರಡು ತಿಂಗಳಲ್ಲಿ ಆ ಕೇಸು ಟ್ರಯಲಿಗೆ ಬರ್ತದೆ. ಮತ್ತು ಸಾಕ್ಷ್ಯ ವಿಚಾರಣೆ ಎಲ್ಲ ನಡೀತದೆ. 6 ತಿಂಗಳಲ್ಲಿ ಆ ಕೇಸು ಏನಾಗ್ಬೋದು ಅಂತ ಆಗ್ಬೋದು. ಅಲ್ಲಿಯವರೆಗೆ ದರ್ಶನ್ ಜೈಲಲ್ಲಿ ಇರಬೇಕಾಗುತ್ತದೆ. ಯಾಕಂತ ಹೇಳಿದರೆ ನಿಮಗೆ ಸುಪ್ರೀಂ ಕೋರ್ಟ್ ಈ ರೀತಿಯ ಆದೇಶ ಕೊಟ್ಟಿರುವುದರಿಂದ ಈ ಸಂದರ್ಭದಲ್ಲಿ ಮತ್ತೆ ಇವರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬಾರದು ಅಂತ ಏನಿಲ್ಲ, ಬೇಲ್ ಕೊಡಬಾರದು ಅಂತಲೂ ಏನಿಲ್ಲ, ಬೇಲ್ ಮೂವ್ ಮಾಡಬಾರ್ದು ಅಂತಲೂ ಇಲ್ಲ, ಬೇಲು ಕೊಡಬಾರ್ದು ಅಂತಲೂ ಇಲ್ಲ. ಕಾನೂನಲ್ಲಿ ಅದಕ್ಕೆ ಕೊಡಲೇಬಾರದು, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ ಮೇಲೆ ಬೇಲ್ ಕೊಡಲೇಬಾರದು ಅಂತದ್ದು ಏನಿಲ್ಲ. ಅದು ಈ ಹಿಂದೆ ಕೆಲವು ಕೇಸುಗಳಲ್ಲಿ ಆದದ್ದು ಇದೆ. ಇವಾಗಂದ್ರೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಅಂತ ಏನು ಹೇಳಿ ಈ ಜಾಮೀನನ್ನ ರದ್ದುಗೊಳಿಸಿರುವಂಥದ್ದು. ನೋಡಿ, ಸುಪ್ರೀಂ ಕೋರ್ಟು ಹೇಳಿದ್ದೇ ಇದಲ್ಲ, ಕಾನೂನಿನ ಮುಂದೆ ಇಲ್ಲದರೂ ಯಾರೂ ದೊಡ್ಡವರಲ್ಲ. ಕೆಲವೊಬ್ಬರಿಗೆ, ಕೆಲವೊಂದು ಮಂದಿಗೆ ಮಾತ್ರ ಕೆಲವೊಂದು ವಿನಾಯಿತಿಗಳಿವೆ. ನಮ್ಮಲ್ಲಿ ರಾಷ್ಟ್ರಪತಿಗಳಿಗೆ,
ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಇಂಥವರಿಗೆ, ಯಾಕಂದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರಿಗೆ, ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ, ಅಂಥವರಿಗೆಲ್ಲ ಅವು ಸಾಂವಿಧಾನಿಕ ಹುದ್ದೆಗಳು, ಅಂಥವರಿಗೆ ವಿನಾಯಿತಿ ಇದೆ. ಯಾಕಂತ ಹೇಳಿದ್ರೆ ಜೈಲಿಗೆ ಹೋಗುವುದು ತಪ್ತದೆ ಅಷ್ಟೇ, ಬೇರೆ ವಿನಾಯಿತಿ ಇಲ್ಲ. ವಿಚಾರಣೆ ಕೇಸ್ ಆದ್ರೆ ಅವರು ವಿಚಾರಣೆ ಹಾಜರಾಗಲೇಬೇಕು. ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಆರೋಪ ಬಂತು. ಉಪ್ಪಿನಕಾಯಿ ವ್ಯಾಪಾರಿ ಒಬ್ಬ ಲಕ್ಕುಬಾಯಿ ಪಾಠಕ್ ಅಂತ ಹೇಳಿ ಅವರಿಗೆ 1 ಕೋಟಿ ರೂಪಾಯಿ ಲಂಚ ಕೊಟ್ಟ ಅಂತ ಹೇಳಿ ಒಂದು ಆರೋಪ ಮಾಡಿದ್ದ. ಆ ಆರೋಪಕ್ಕೆ ಸಂಬಂಧಪಟ್ಟಾಗೆ ಅವರ ಮೇಲೆ ಒಂದು ಕೇಸು ದಾಖಲಾಯಿತು. ಅದು ತನಿಖೆ ಆಯಿತು. ತನಿಖೆ ಆಗಿ ಅವರ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ರು. ಆರೋಪ ಪಟ್ಟಿ ಸಲ್ಲಿಕೆ ಮಾಡಿ ಅದು ವಿಚಾರಣೆ ನಿಗದಿ ಮಾಡುವಾಗ ಯಾವ ಕೋರ್ಟ್ಗೆ ಇವರನ್ನು ಕರ್ಕೊಂಡು ಬರುವುದು ಅಂತ. ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಸಾಂವಿಧಾನಿಕ ಹುದ್ದೆಯಲ್ಲಿರುವುದು. ಆಗ ಅದು ನ್ಯಾಯಾಲಯದಲ್ಲಿ ಡಿಸ್ಕಷನ್ ಆಗಿ ಅದಕ್ಕಾಗಿ ಪ್ರತ್ಯೇಕ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು. ವಿಜ್ಞಾನ ಭವನ ಕಟ್ಟಡದಲ್ಲಿ ಪ್ರತ್ಯೇಕ ನ್ಯಾಯಾಲಯ. ಯಾಕಂತ ಹೇಳಿದ್ರೆ ಅವರ ಸೆಕ್ಯೂರಿಟಿಯು ಅಷ್ಟೇ ಮುಖ್ಯ. ಅವರೊಬ್ಬ ಆರೋಪಿ ಆಗಿರ್ಬೋದು, ಅವರ ಸೆಕ್ಯೂರಿಟಿಯು ಮುಖ್ಯ. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿಗಳಿಗೆ, ರಾಷ್ಟ್ರಪತಿಗಳಿಗೆ ಎಲ್ಲರಿಗೆ Z+ ಸೆಕ್ಯೂರಿಟಿ ಇರುವಂಥದ್ದು. ಆದ್ದರಿಂದಾಗಿ ಅವರಿಗೆ ಆ ಸೆಕ್ಯೂರಿಟಿ ಮುಖ್ಯ. ಅದಕ್ಕಾಗಿ ಮತ್ತೆ ವಿಜ್ಞಾನ ಭವನದಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ, ಸುಪ್ರೀಂ ಕೋರ್ಟ್ನ ಆದೇಶವನ್ನು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿ ಆ ಪ್ರಕರಣದ ವಿಚಾರಣೆ ನಡೆದದ್ದು, ಮತ್ತೆ ಅವರು ದೋಷ ಮುಕ್ತರಾಗದು. ಈ ರೀತಿಯ ವ್ಯವಸ್ಥೆಗಳು ಈ ದೇಶದಲ್ಲಿ ಆದದ್ದು ಇದೆ. ಅದರಿಂದಾಗಿ ಕೇವಲ ಅಂಥವರಿಗೆ ಮಾತ್ರ, ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರಿಗೆ ಮಾತ್ರ ಅಂತಹ ಒಂದು ರಿಯಾಯಿತಿ ಸಿಗ್ತದೆ ಹೊರತು ಬೇರೆ ಯಾರಿಗೂ ಸಿಗುವುದಿಲ್ಲ. ಅದು ಕೇಂದ್ರ ಸಚಿವ ಆಗಿರ್ಬೋದು, ರಾಜ್ಯ ಸಚಿವ ಆಗಿರ್ಬೋದು, ಇವರಿಗೆ ಯಾರಿಗೂ ಅಂತ ಒಂದು ರಿಯಾಯಿತಿ ಸಿಗುವುದಿಲ್ಲ. ಕೆಲವರು ಇದ್ದಾರೆ, ನಾವು ಅಧಿಕಾರದಲ್ಲಿದ್ದೇ ಈ ನ್ಯಾಯಾಲಯದ ಪ್ರಕ್ರಿಯೆಗಳನ್ನು ಎದುರಿಸ್ತೇವೆ ಅಂತ ಹೇಳುವವರು. ಅವರು ಅಧಿಕಾರದಲ್ಲಿದ್ದು ಎದುರಿಸಿದ್ದಿದೆ, ಕೆಲವರು ರಾಜೀನಾಮೆ ಕೊಟ್ಟು ಹೋಗಿ ಎದುರಿಸಿದ್ದಿದೆ. ಅದರಿಂದಾಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಅವರವರ ವಿವೇಚನೆಗೆ ಬಿಟ್ಟದ್ದು. ಯಾಕಂದ್ರೆ ನೈತಿಕತೆ ಒಂದು ಇರ್ತದೆ, ಆ ನೈತಿಕತೆಯನ್ನು ಪಾಲನೆ ಮಾಡಬೇಕು. ಇಲ್ಲಿ ದರ್ಶನ ವಿಚಾರಕ್ಕೆ ಬಂದ್ರೆ ನಿಮಗೆ ಜೈಲಲ್ಲಿ ಅವರಿಗೆ ಏನು ವ್ಯವಸ್ಥೆ ಮಾಡಿದ್ರು ಅದು ಜೈಲಾಧಿಕಾರಿಗಳ ತಪ್ಪೇ ಹೊರತು ದರ್ಶನ ತಪ್ಪಲ್ಲ. ಜೈಲಾಧಿಕಾರಿಗಳ ತಪ್ಪು, ಅವರು ಅವಕಾಶ ಕೊಟ್ಟದ್ದು ತಪ್ಪು. ಹೌದು, ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಆ ತರದ್ದು ಏನು ಅವರಿಗೆ ಅಧಿಕಾರ ಕೊಟ್ಟಿರುವುದಕ್ಕೆ, ಅಂದ್ರೆ ಏನು ಸಿಗರೇಟ್ ಸೇದುವುದಾಗಲಿ ಆ ತರ VIP ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅವರನ್ನೇ ಏನು ಜೈಲಾಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡಬಹುದು. ಹೌದು, ಯಾಕಂದ್ರೆ ಜೈಲಾಧಿಕಾರಿಗಳ ತಪ್ಪು ಇದು ದರ್ಶನಿದು ತಪ್ಪಂತಲ್ಲ. ದರ್ಶನಿಗೆ ಏನು ವ್ಯವಸ್ಥೆ ಮಾಡಬೇಕು, ನ್ಯಾಯಾಲಯ ಏನು ಹೇಳಿದೆ, ಅವರ ಆರೋಗ್ಯ ತಪಾಸಣೆಗೆ ಹೇಳಿದೆ, ಅವರಿಗೆ ಹೋಮ್ಲಿ ಫುಡ್ಗೆ ಏನು ಆರ್ಡರ್ ಮಾಡಿದೆ. ಅಷ್ಟು ಬಿಟ್ಟು ಬೇರೆ ಫೆಸಿಲಿಟಿ ನೀವು ಕೊಡ್ಬೇಕಂತಾದ್ರೆ ನೀವು ಏನೋ ಒಂದು ಆಮಿಷಕ್ಕೆ ಒಳಗಾಗಿ ಕೊಟ್ಟಿದ್ದೀರಿ ಅಂತ ಅರ್ಥ. ಅದರಿಂದ ತಪ್ಪು ಮಾಡಿದ್ದು ಅವರು, ಆದ್ರೆ ಅವರನ್ನು ಇವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಭಾವಿಸಿರುವುದು. ಅದಕ್ಕಾಗಿ ಇವರು ಹೊರಗಿದ್ರೆ ಇವರು ಆ ಇಡೀ ಪ್ರಕರಣದ ವಿಚಾರಣಾ ಪ್ರಕ್ರಿಯೆ ಮೇಲೆ ದುಷ್ಪರಿಣಾಮ ಬೀರ್ಬೋದು ಎನ್ನುವ ಕಾರಣಕ್ಕೆ ಅವರ ಜಾಮೀನನ್ನು ರದ್ದು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇಂತಹ ಪ್ರಕರಣಗಳು ನಿಮಗೀಗ ದರ್ಶನ ಕೇಸ್ ಅಂತ ಆದ ಕೂಡಲೇ ಅದು ಈಸ್ ಎ ಸೆಲೆಬ್ರಿಟಿ, ಅದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಮುಂದೆ ಏನು, ಹಿಂದೆ ಏನಾಗಿತ್ತು, ಇದು ಎಲ್ಲವೂ ಚರ್ಚೆಗೆ ಮುಂದೆ ಏನೂ ಇಲ್ಲ. ಇದರಲ್ಲಿ ಏನಂತ ಹೇಳಿದ್ರೆ ನೆಕ್ಸ್ಟಿಗೆ ಅದು ಕೇಸ್ ಟ್ರಯಲ್ಗೆ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟೇ ಹೇಳಿದೆ, ಈ ಜಜ್ಮೆಂಟ್ ಒಟ್ಟಿಗೆ ಹೇಳಿದ್ದಾರೆ ಅದನ್ನು ಸಹ ಆದಷ್ಟು ಬೇಗ ವಿಚಾರಣೆ ಮುಗಿಸ್ಬೇಕು ಅಂತ ಹೇಳಿ. ಈಗ ಟ್ರಯಲ್ ಕೋರ್ಟ್ ಏನು ಮಾಡ್ತದೆ, ನೆಕ್ಸ್ಟ್ ಡೇಟಿಗೆ ವಿಚಾರಣೆಗೆ ದಿನ ನಿಗದಿ ಮಾಡ್ತದೆ. ಸರ್ಕಾರಿ ವಕೀಲರು ಮತ್ತು ದರ್ಶನ್ ಪರ ವಕೀಲರು ಕೂತ್ಕೊಂಡು ಜಡ್ಜ್ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಎಷ್ಟು ಮಂದಿ ಸಾಕ್ಷಿದಾರರನ್ನು ಕಟಕಟಗೆ ಕರಿಬೇಕು ಅನ್ನೋದು ತೀರ್ಮಾನ ಆಗುತ್ತೆ. ಅದರಿಂದ ಸಾಕ್ಷಿದಾರರು ಕಟಕಟಗೆ ಬಂದು ಸಾಕ್ಷಿ ಹೇಳ್ತಾರೆ. ಆ ಸಾಕ್ಷಿದಾರರು ಕಟಕಟಗೆ ಬಂದು ಏನು ಹೇಳ್ತಾರೋ ಅದರ ಮೇಲೆ ದರ್ಶನ ಭವಿಷ್ಯ ಅಡಗಿದೆಯೇ ಹೊರತು ಬೇರೆ ಯಾರ ಭವಿಷ್ಯದ ಮೇಲೆ ದರ್ಶನ ಭವಿಷ್ಯ ಅಡಗಿಲ್ಲ. ಸಾಕ್ಷಿದಾರರು ಏನು ಹೇಳ್ತಾರೆ, ಅದರಲ್ಲಿ ಎಷ್ಟು ಮಂದಿ
ಸಾಕ್ಷಿದಾರರನ್ನು ಕ್ರಿಯೇಟ್ ಮಾಡಲಾಗಿದೆ. ಎಷ್ಟು ಮಂದಿ ಆ ಘಟನೆಯನ್ನು ಕಂಡಂತವರಿದ್ದಾರೆ, ಇಂಥವರೆಲ್ಲ ಅದರಲ್ಲಿ ಸಾಕ್ಷಿ ನುಡಿಬೇಕು. ರೇಣುಕಾಸ್ವಾಮಿ ಯಾವ ಕಾರಣಕ್ಕಾಗಿ ಮೃತಪಟ್ಟ ಅಂತ ಹೇಳಿ ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರು ಸಾಕ್ಷಿ ನುಡಿಬೇಕು. ಅಲ್ಲಿ ಸಿಕ್ಕಿರುವಂತಹ ಸೊತ್ತುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಪರಿಶೀಲನೆ ಮಾಡಿದಂಥ ತಜ್ಞರು ಸಾಕ್ಷಿ ಹೇಳಬೇಕು. ಆರೋಪಿಗಳಿಂದ ವಶಪಡಿಸಿಕೊಳ್ಳದಂತಹ ಸೊತ್ತುಗಳ ಮಹಾಜರ್ ಸಂದರ್ಭದಲ್ಲಿ ಯಾರು ಮಹಾಜರ್ ವಿಟ್ನೆಸ್ಗಳಿದ್ದಾರೆ ಅವರು ಸಾಕ್ಷಿ ಹೇಳಬೇಕು. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬರುವಾಗ ದಾರಿ ಮಧ್ಯೆ ಎಲ್ಲೆಲ್ಲಿ ಅವರು ಚಾ ಕುಡ್ಲಿಕ್ಕೆ ನಿಂತಿದ್ದಾರೆ, ಎಲ್ಲಿ ಫೋನ್ ಪೇ ಮಾಡಿದ್ದಾರೆ, ಈ ಬಗ್ಗೆ ಸಾಕ್ಷಿಗಳಿವೆ. ಎಲ್ಲ ಸಾಕ್ಷಿಗಳಿದ್ದಾರೆ. ಆ ಎಲ್ಲ ಸಾಕ್ಷಿಗಳು ಏಕಪ್ರಕಾರವಾಗಿ ಕೂಡಿದರೆ ಮಾತ್ರ ಈ ಪ್ರಕರಣದಲ್ಲಿ ಶಿಕ್ಷೆ ಆಗುವಂಥದ್ದು. ಆ ಎಲ್ಲ ಸಾಕ್ಷಿಗಳು ನಾಳೆ ನ್ಯಾಯಾಲಯದಲ್ಲಿ ನಿಂತುಕೊಂಡು ಸ್ವಾಮಿ ಅದು ನಮ್ಗೆ ಗೊತ್ತೇ ಇಲ್ಲ, ನಾವು ಅವರನ್ನು ನೋಡಲೇ ಇಲ್ಲ ಅಂತ ಹೇಳಿದರೆ ಅಷ್ಟೋ ಮಂದಿ ಆರೋಪಿಗಳಿಗೆ ಬಿಡುಗಡೆ ಆಗಲೂಬಹುದು. ಈಗ ರೇಣುಕಾಸ್ವಾಮಿಯ ಮನೆಯವರೇ ಅದರಲ್ಲಿ ಮುಖ್ಯ ಸಾಕ್ಷಿದಾರರು ಅಂತಲೇ ಇಟ್ಕೊಳ್ಳಿ ನೀವು. ರೇಣುಕಾಸ್ವಾಮಿ ಮನೆಯವರು ರೇಣುಕಾಸ್ವಾಮಿ ಮನೆಯಿಂದ ಹೋದದ್ದು ಮಾತ್ರ ಅವರಿಗೆ ಗೊತ್ತಿರುವುದೇ ಹೊರತು ಅದನಂತರ ಅವರಿಗೆ ಗೊತ್ತಾಗುವುದು ಯಾವಾಗ ರೇಣುಕಾಸ್ವಾಮಿಯ ಮೃತದೇಹ ಬೆಂಗಳೂರಿನಲ್ಲಿ ಪತ್ತೆಯಾದ ನಂತರ ಅದನ್ನು ಗುರುತಿಸಲಿಕ್ಕೆ ಅಂತ ಹೇಳಿ ಅವರು ಬರುವುದು. ಅಲ್ಲಿಯ ಮಧ್ಯೆ 1 ದಿವಸದಲ್ಲಿ 2 ದಿವಸದಲ್ಲಿ ಏನಾಗಿದೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಅದರಿಂದ ರೇಣುಕಾಸ್ವಾಮಿ ಮನೆಯವರು ಎಷ್ಟು ಹೇಳಲಿಕ್ಕೆ ಸಾಧ್ಯ ಸಾಕ್ಷಿ? ಮನೆಯಿಂದ ಬೆಳಿಗ್ಗೆ ಚಹಾ ಮಾಡಿಕೊಂಡು ಶಾಪಿಗೆ ಕೆಲಸಕ್ಕಂತ ಹೋಗಿದ್ದಾನೆ ಅಷ್ಟೇ ಹೇಳ್ಬಹುದು ಹೊರತು ಪೊಲೀಸರಿಗೆ ಹೇಳಿಕೊಟ್ಟಂತೆ ಇವನೇ ಕೊಂದಿದ್ದಾನಂತೆ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಅವರು ಕೊಲೆ ಮಾಡಿದ್ದನ್ನು ನೋಡ್ಲೂ ಇಲ್ಲ, ಕೊಲೆ ಮಾಡಿದ ಸಂದರ್ಭದಲ್ಲಿ ಅವರಲ್ಲೂ ಇರಲೂ ಇಲ್ಲ. ಅವರು ಇದ್ದದ್ದು ಏನಿದ್ರು ಅವನ ಮೃತದೇಹವನ್ನ ಗುರುತು ಹಿಡಿಯುವಂತ ಸಂದರ್ಭದಲ್ಲಿ ಮಾತ್ರ. ಆದ್ರಿಂದಾಗಿ ಅವರ ಸಾಕ್ಷ್ಯಗಳು ಇಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತಿಲ್ಲ. ಅದ ನಂತರ ದಾರಿಯಲ್ಲಿ ಬರುವಾಗ ಯಾವುದೋ ಒಂದು ಹೋಟ್ಲಲ್ಲಿ ಏನೋ ಚಹಾ ಎಲ್ಲ ಕೊಡ್ತಿದ್ದಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯೇ ಅಲ್ಲಿ ದುಡ್ಡು ಪೇ ಮಾಡಿರೋದು, ಅವನ ಮೊಬೈಲ್ನಿಂದಲೇ ಅಲ್ಲಿ ಫೋನ್ ಪೇ ಮಾಡಿರೋದು. ಅದಕ್ಕೆ ದಾಖಲೆಗಳಿವೆ. ನಾಳೆ ಹೋಟೆಲ್ನವ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಯಾರು ಬರ್ತಾರೆ, ದಿವಸಕ್ಕೆ 1,000 ಮಂದಿ ಬರ್ತಾರೆ, ಅವರು ಬಂದಿದ್ದಾರೆ ಇವರು ಬಂದಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಫೋನ್ ಪೇ ಬಂದು ಹೌದು ಯಾರು ಚಹಾ ಕೊಟ್ಟಿದ್ದಾರೆ, ಯಾರು ಬಿಲ್ಲು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಫೋನಿಂದ ನಾನು ಪೇ ಮಾಡ್ಬೋದು, ನನ್ನ ಫೋನಿಂದ ಇನ್ನೊಬ್ಬನು ಪೇ ಮಾಡೋದು, ಅದು ಸಾಕ್ಷ್ಯ ಆಗೋದಿಲ್ಲ. ಅವನೇ ಮಾಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಇಲ್ಲ. ಆ ಸಂದರ್ಭದ ವಿಡಿಯೋ ಫುಟೇಜ್ಗಳನ್ನು ನ್ಯಾಯಾಲಯ ಗಮನಿಸಬಹುದು. ಹೌದು ಅವರು ಬಂದಿದ್ದಾರೆ, ಅವನು ಅದರಲ್ಲಿ ರೇಣುಕಾಸ್ವಾಮಿ ಇದ್ದಾನೆ, ಅವನೇ. ಇವಾಗ ನಮ್ಮ ಜೊತೆಗೆ ಏನು ಮುನೀರ್ ಕಾರ್ನಾಡ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಇವಾಗ ಏನಂದ್ರೆ ಏನು ನಟ ದರ್ಶನ್ ಅವರಿಗೆ ಏನು ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಅದೇ ರೀತಿಯ ಒಂದು ಘಟನೆ ಈ ಹಿಂದೆ ಮುಲ್ಕಿಯಲ್ಲಿ ಕೂಡ ಒಂದು ಕೊಲೆ ಪ್ರಕರಣದಲ್ಲಿ ಆಗಿತ್ತು. ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಮೇಡಮ್ ನಾವಂದ್ರೆ ನಮ್ಗೆ ಅನ್ಯಾಯ ಆಗಿದೆ, 5 ವರ್ಷದಿಂದ ಹೋರಾಡಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಅವರದ್ದು ಬೇಲನ್ನು ಕ್ಯಾನ್ಸಲ್ ಮಾಡಿದ್ದೇವೆ. ಬೇಲನ್ನು ಕ್ಯಾನ್ಸಲ್ ಮಾಡಿ ಅದರ ನಂತರ ಎಷ್ಟೋ ಸಲ ಅವರು ಆರೋಪಿಗಳು ಟ್ರಯಲ್ ನಡೀತಾ ಇದೆ, ಕೋರ್ಟಿಗೆ ಅಪ್ಲಿಕೇಶನ್ ಆಗ್ತಾನೆ ಇದ್ದಾರೆ, ರಿಜೆಕ್ಟ್ ಆಗಿತ್ತು. ಈ ದರ್ಶನಿಗೆ ಯಾವ ನ್ಯಾಯಾಲಯ ಹೈಕೋರ್ಟ್ ಅಲ್ಲಿ ಮೊನ್ನೆ ಬೇಲ್ ಕೊಟ್ಟಿತ್ತು, ಅದೇ ನ್ಯಾಯಾಲಯ ಮೊನ್ನೆ ನಮ್ಮ ಆರೋಪಿಗಳಿಗೂ 4 ಜನರಿಗೆ ಬೇಲ್ ಕೊಟ್ಟಿದೆ. ನಾವು ಈಗ ಅದನ್ನು ಪುನಃ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಲಿಕ್ಕೆ ಕಾಪಿ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೇವೆ. ಅದೇ ಸುಪ್ರೀಂ ಕೋರ್ಟ್ ಇವರದ್ದು ಬೇಲ್ ಕ್ಯಾನ್ಸಲ್ ಮಾಡುವಾಗ್ಲೇ ಕಂಡೀಷನ್ ಹಾಕಿತ್ತು. ಆದ್ರೂ ಕೂಡ ನ್ಯಾಯಾಲಯದಲ್ಲಿ ಈಗ ಟ್ರಯಲ್ ನಡೀತಾ ಇದೆ ಸೆಷನ್ ಕೋರ್ಟ್ ಅಲ್ಲಿ. ಆರೋಪಿಗಳ ವಿಡಿಯೋ ಪ್ರೂಫ್ ಅನ್ನು ಕೂಡ ಅಲ್ಲಿ ನ್ಯಾಯಾಲಯದಲ್ಲಿ ದಾಖಲಿಸಲಾಗಿದೆ. 5 ಜನ ವಿಟ್ನೆಸ್ ಕೂಡ ಅಲ್ಲಿ ಸಾಕ್ಷಿ ಹೇಳಿದ್ದಾರೆ. ಇಷ್ಟು ಇದ್ದು ಕೂಡ ಹೈಕೋರ್ಟ್ ಅವರಿಗೆ 4 ಜನರಿಗೆ ಮೊನ್ನೆ ಬೇಲ್ ಕೊಟ್ಟಿದೆ. ಅದ್ರ ಬಗ್ಗೆ ನಮ್ಗೆ ತುಂಬಾ ಬೇಸರ ಆಗಿದೆ. ಈಗ ನಾವು ಪುನಃ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡ್ತಾ ಇದ್ದೇವೆ. ಅದೇ ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಜೀವ ಹೋಗಿದೆ, ನ್ಯಾಯ ಸಿಗ್ಲೇಬೇಕು. ಕೋರ್ಟ್ ಅಲ್ಲಿ ಈಗ ಒಳ್ಳೆ ರೀತಿಯಲ್ಲಿ ಟ್ರಯಲ್ ನಡೀತಾ ಇದೆ. 5 ಜನ ಐ ವಿಟ್ನೆಸ್ ಹೇಳಿದ್ರು, ಮತ್ತೆ CCTV ಫುಟೇಜ್ ಇತ್ತು. ಒಂದು ಭರವಸೆ ಇದೆ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗಬಹುದಂತ ಹೇಳಿ. ಇಷ್ಟಾದ್ರೂ ಕೂಡ ಮೊನ್ನೆ 4 ಜನರಿಗೆ ಹೈಕೋರ್ಟ್ ಬೇಲ್ ಕೊಟ್ಟ ಮೇಲೆ ಇದೇ ಸೆಷನ್ ಕೋರ್ಟ್ ಅಲ್ಲಿ ಪುನಃ 2 ಅಪ್ಲಿಕೇಶನ್ ಹಾಕಿದ್ರು.
ಆ ಜಡ್ಜ್ ಸಾಹೇಬ್ರು ಮೊನ್ನೆ ಅಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಮಾಡಿದ್ರು. ಯಾಕೆಂತ ಹೇಳಿದ್ರೆ ನನಗೆ ಈಗ ವಿಡಿಯೋ ಪ್ರೂಫ್ ನೋಡುವಾಗ ಅವರ ಪಾತ್ರ ಕಾಣ್ತಾ ಇದೆ, ಆದ್ರಿಂದ ಹೈಕೋರ್ಟ್ ಬೇಲ್ ಕೊಟ್ಟಿರ್ಬೋದು, ನಾನಿಲ್ಲಿ ಬೇಲ್ ಕೊಡುವುದಿಲ್ಲ ಅಂತೇಳಿ ಆ 4 ಜನರಿಗೆ ಬೇಲ್ ಕೊಟ್ಟ ನಂತರ ಸೆಷನ್ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಈಗ ಪುನಃ ಅವರು ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ. ಹೈಕೋರ್ಟ್ ಅಲ್ಲಿಗೆ ಏನಾಗುತ್ತೆ ಅಂತ ನೋಡ್ಬೇಕು. ಯಾಕೆಂತ ಹೇಳಿದ್ರೆ ಮೊದಲು 4 ಜನರಿಗೆ ಕೊಟ್ಟಂತ ಬೆಂಚಿ ಮೊನ್ನೆ ಚೇಂಜ್ ಆಯ್ತು. ಈಗ ಹೊಸಬ್ರು ಜಡ್ಜ್ ಯಾರೋ ಬಂದಿದ್ದಾರೆ. ಈಗ ನಾವು ಕೂಡ ಹೋರಾಡ್ತಾನೆ ಇದ್ದೇವೆ. ಯಾಕೆಂತ ಹೇಳಿದ್ರೆ 5 ವರ್ಷದಿಂದ ಒಂದು 20 ಸಲ ಅವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸೆಷನ್ ಕೋರ್ಟ್ ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕ್ತಾನೆ ಇದ್ದಾರೆ. ನಾವು ಸರ್ಕಾರ ನಮ್ಗೆ ಸ್ಪೆಷಲ್ ಪಿಪಿ ಮಾಡಿಕೊಟ್ಟಿದೆ. ಮತ್ತೆ ಹೈಕೋರ್ಟ್ ಅಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಹಾಗೆ ನಮ್ಮ ಪ್ರೈವೇಟ್ ವಕೀಲರನ್ನಿಟ್ಟು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ, ನ್ಯಾಯ ಸಿಗ್ಬೇಕಂತೇಳಿ. ಇವಾಗ ಅಂದ್ರೆ ಸುಪ್ರೀಂ ಕೋರ್ಟಿಗೆ ವಾಪಸ್ ಏನ್ ಮೇಲ್ಮನವಿ ಸಲ್ಲಿಸ್ತಿದ್ದೀರಾ? ಹೌದು, ಸಲ್ಲಿಸ್ತಾ ಇದ್ದೇವೆ. ಅಂದ್ರೆ ಈಗ ಮೊನ್ನೆ ಇಲ್ಲಿ ಬೇಲ್ ಕೊಟ್ಟದ್ದು ಕಾಪಿ ನಮ್ಗೆ ಸಿಗ್ಲಿಲ್ಲ ಕೈಗೆ. ಆ ಕಾಪಿ ಸಿಕ್ಕಿದ ಕೂಡಲೇ ನಾವು ಈಗ ಪುನಃ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡ್ತೇವೆ. ಯಾಕೆಂದ್ರೆ ನಮ್ಮ ಕೇಸು ಈಗ ಇದು ಮುಗಿತಾ ಬಂತು ಟ್ರಯಲ್. ಎಲ್ಲಿ ತನಕ ಇನ್ನು ಖಾಲಿ ಒಂದು 4 ಜನ ಮಾತ್ರ ಸಾಕ್ಷಿ ಇರೋದು, ಬಾಕಿ ಎಲ್ಲ ಸಾಕ್ಷಿ ಆಗಿದೆ. ಒಂದು 3-4 ತಿಂಗಳಲ್ಲಿ ಕೇಸ್ ಮುಗಿಬಹುದು. ಆದ್ರೂ ಕೂಡ ನಮ್ಗೆ ಅವರಿಗೆ ಈ ಟ್ರಯಲ್ ನಡೀತಾ ಇರುವಾಗ ಇಷ್ಟೆಲ್ಲ ವಿಡಿಯೋ ಪ್ರೂಫ್ ಇದ್ದು 5 ಜನ ಐ ವಿಟ್ನೆಸ್ ಇದ್ದು ಅವರಿಗೆ ನ್ಯಾಯಾಲಯ ಬೇಲ್ ಕೊಟ್ಟದು ನಮ್ಗೆ ತುಂಬಾ ಬೇಸರ ಆಗಿದೆ ಮೇಡಮ್. ಏನ್ ಮಾಡುದು, ನಾವು ಕಾನೂನನ್ನು ಗೌರವಿಸಲೇಬೇಕು. ಹಾಗಾಗಿ ನಾವು ದೇವರಿಟ್ಟಾಗಿ ಆಗುತ್ತೆ ಅಂತ ಹೇಳಿ ಸುಮ್ನೆ ಕೂತ್ಕೊಂಡಿದ್ದೇವೆ. ಅದಕ್ಕಿಂತ ಮೇಲಿನ ಕೋರ್ಟ್ ಈಗ ಸುಪ್ರೀಂ ಕೋರ್ಟಿಗೆ ಪುನಃ ಚಾಲೆಂಜ್ ಮಾಡ್ತಾ ಇದ್ದೇವೆ ಮೇಡಮ್. ಈಗ ಅದರಲ್ಲಿ ಎಷ್ಟು ಮಂದಿ ಆರೋಪಿಗಳು ಒಟ್ಟಿಗೆ 10 ಮಂದಿ ಆರೋಪಿಗಳು. ಅದ್ರಲ್ಲಿ 9 ಜನ ಅರೆಸ್ಟ್ ಆಗಿ ಒಳಗೆ ಇದ್ರು. ಒಬ್ಬ ಅಬ್ಸ್ಕಾನಿಂಗ್ ಆಗಿದ್ದ. ಅವನನ್ನು ಮೊನ್ನೆ ಬಂದ ಹೊಸ ಕಮಿಷನರ್ ಒಳ್ಳೆ ಕೆಲಸ ಮಾಡಿ, ಡಿಸಿಪಿ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಸ್ಪೆಷಲ್ ಟೀಮ್ ಮಾಡಿ ಮೊನ್ನೆ ಅವನನ್ನು 1.5 ತಿಂಗಳ ಹಿಂದೆ ಅರೆಸ್ಟ್ ಮಾಡಿದ್ರು ಅವರು. ಮುಸ್ತಫಾನನ್ನು 4 ವರ್ಷದಿಂದ ಅಬ್ಸ್ಕಾನಿಂಗ್ ಆಗಿದ್ದ. ಒಮ್ಮೆ ಅವನಿಗೆ ಹೈಕೋರ್ಟ್ ಬೇಲ್ ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿತ್ತು. ಇವ ಅಬ್ಸ್ಕಾನಿಂಗ್ ಆಗಿದ್ದ. ಮತ್ತೆ ಅದರಲ್ಲಿ A1 ಆರೋಪಿ ಅಲ್ಲಿ ಇದ್ದು ಲೋಕಲ್ ಕಾಂಗ್ರೆಸ್ಸಿನ ಯೂತ್ ಅಧ್ಯಕ್ಷ ಹಕೀಮ್ ಅಂತೇಳಿ, ಅವನಿಗೆ ಈಗ ಮೊನ್ನೆ ಬೇಲ್ ಕೊಟ್ಟಿದೆ. ಪುನಃ ಬಂದು ಅಲ್ಲಿ ಶೋ ಆಫ್ ಮಾಡ್ತಾ ಇದ್ದಾನೆ. ಈಗ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ತೇವೆ, ನ್ಯಾಯ ಸಿಗ್ಬಹುದು ಅಂತೇಳಿ ಒಂದು ಆಸೆಯಲ್ಲಿದ್ದೇವೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನಿದ್ದು ಬೇಲ್ ಕ್ಯಾನ್ಸಲ್ ಆಗಿದೆ ಅಲ್ಲ, ಅದೇ ಪ್ರಕಾರ ನಮ್ದು ಈಗ ಹಾಗೆ ಆಗ್ಬಹುದು ಅಂತೇಳಿ ಒಂದು ಆಶಯದಲ್ಲಿದ್ದೇವೆ ನಾವು. ಈಗ ಈ ಹಕೀಮ್ನವರಿಗೆಲ್ಲ ಒಮ್ಮೆ ಬೇಲ್ ಕ್ಯಾನ್ಸಲ್ ಆದ್ದು ಸುಪ್ರೀಂ ಕೋರ್ಟ್ ಅಲ್ಲ? ಬೇಲ್ ಕ್ಯಾನ್ಸಲ್ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಅಲ್ಲಿ ಅವರಿಗೆ ಬೇಲ್ ಕೊಟ್ಟಿತ್ತು, ಅದನ್ನು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೆವು. ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿತ್ತು. ಆ 15 ದಿವಸದಲ್ಲಿ ನೀವು ಸರೆಂಡರ್ ಆಗ್ಬೇಕಂತೇಳಿ. ಅವರು ಸರೆಂಡರ್ ಆಗಿರ್ಲಿಲ್ಲ. 1.5 ವರ್ಷ ಅಬ್ಸ್ಕಾನಿಂಗ್ ಆಗಿದ್ರು. ಮತ್ತೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ, ಈ ಘಟನೆ ಇಡೀ ಮುಲ್ಕಿಯನ್ನು ಒಮ್ಮೆ ಅಲ್ಲಾಡಿಸಿಬಿಟ್ಟಿತ್ತು. 2020ರಲ್ಲಿ ಆದದ್ದು. ಜೂನ್ 5ರಂದು ಶುಕ್ರವಾರ ದಿವಸ ಇವರು ಮುನೀರ್ ಕಾರ್ನಾಡು ಅವರು ಉದ್ಯಮಿ, ಅವರ ಅಳಿಯ ಲತೀಫ್ ಅಂತೇಳಿ, ಅಬ್ದುಲ್ ಲತೀಫ್ ಅಂತೇಳಿ, ಅವರು ಮೂಡಬಿದ್ರೆಯಲ್ಲಿ ಉದ್ಯಮಿ ಆಗಿದ್ರು. ಅವರು ಇಬ್ರು ಬ್ಯಾಂಕಿನ ವ್ಯವಹಾರ ಉಂಟು ಅಂತೇಳಿ ಅಲ್ಲಿ ವಿಜಯ ಬ್ಯಾಂಕ್ ಇದೆ, ಮತ್ತೆ HDFC ಬ್ಯಾಂಕು ಇದೆ, ವಿಜಯ ಸನ್ನಿಧಿ ಅಂತ ಬಿಲ್ಡಿಂಗ್, ಅದಕ್ಕೆ ಬಂದಿದ್ದಾರೆ. ಬಂದು ಬ್ಯಾಂಕಿಗೆ ಹೋಗಿ ಅವರು ನಂತರ ಅವರು ಮಸೀದಿಗೆ ಹೋಗಬೇಕು. ಹಾಗೆ ಹೊರಗೆ ಬಂದ ಸಂದರ್ಭದಲ್ಲಿ ಮತ್ತೊಂದು ವಾಹನದಲ್ಲಿ ಬಂದಂತಹ ಒಂದು 10 ಮಂದಿ ಸೇರಿ ಇವರ ಮೇಲೆ ಅಟ್ಯಾಕ್ ಮಾಡಿದ್ದು. ಲತೀಫ್ ಅವರು ಗಂಭೀರವಾಗಿ ಗಾಯಗೊಂಡ್ರು, ಅಲ್ಲೇ ಡೆತ್ ಆದ್ರು. ಮುನೀರ್ ಅವರಿಗೂ ಗಂಭೀರವಾದ ಗಾಯ ಆಯಿತು. ಅವ್ರನ್ನ ಇಮಿಡಿಯೇಟು ಎಜೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಯ್ತು. ಆಯ್ತಾ, ಲತೀಫ್ ಅವರನ್ನು ಎಜೆ ಹಾಸ್ಪಿಟ್ಲಿಗೆ ಅನ್ನೋದು ಅಷ್ಟೊತ್ತಿಗೆ ಡೆತ್ ಆಗಿದ್ರು. ಈ ಸಂಬಂಧವಾಗಿ ಮುಲ್ಕಿ ಠಾಣೆಯಲ್ಲಿ ಕೇಸು ದಾಖಲಾಯಿತು. ಕೇಸು ದಾಖಲಾದ ಬೆನ್ನಿಗೆ ಆರೋಪಿಗಳ ಪರವಾಗಿ ಕೆಲವೊಂದು ಸ್ಥಳೀಯ ಪ್ರಮುಖರೇ ನಿಂತುಕೊಂಡ್ರು. ಪರವಾಗಿ ಮಧ್ಯಾಹ್ನದ ಹೊತ್ತಿಗೆ ನಡೆದಂತಹ ಭೀಕರ ದುರ್ಘಟನೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತ, ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಸಣ್ಣ ಮಟ್ಟಿನ ವೈಷಮ್ಯದಿಂದ ಆ ಘಟನೆ ಆಗಿರೋದು. ಕ್ಷುಲ್ಲಕ ಕಾರಣ. ಒಂದು ಹೆಣ್ಣೊಬ್ಬಳಿಗೆ
ತನ್ನದೇ ಸಮುದಾಯದ ಹೆಣ್ಣೊಬ್ಬಳಿಗೆ ಚುಡಾಯಿಸಿದ ಎನ್ನುವ ಕಾರಣಕ್ಕಾಗಿ ಮುನೀರ್ ಕಾರ್ನಾಡ್ ಅವರು ಆ ಹೆಣ್ಣಿನ ಪರವಾಗಿ ನಿಂತು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿಸಿದ್ದರು ಎನ್ನುವ ಕಾರಣಕ್ಕಾಗಿ ಮುನೀರ್ ಕಾರ್ನಾಡ್ ಅವರನ್ನ ಕೊಲ್ಬೇಕಂತ ಹೇಳಿ ಬಂದ ತಂಡ ಅವರ ಒಟ್ಟಿಗಿದ್ದ ಅವರ ಅಳಿಯ ಅಬ್ದುಲ್ ಲತೀಫ್ ಅವರನ್ನ ಕೊಲೆ ಮಾಡಿರುವಂಥದ್ದು ಮುನೀರ್ ಅವರಿಗೂ ಗಂಭೀರವಾಗಿ ಗಾಯಬಿಡ್ತದೆ. ಕಾರಣ ಕ್ಷುಲ್ಲಕ, ಆದರೆ ಮಾಡಿದ ಘಟನೆ ಮಾತ್ರ ಬೀಭತ್ಸ. ಅಂತ ಘಟನೆಯಲ್ಲಿ ಭಾಗಿಯಾದವರನ್ನ ಬಂಧಿಸಬಾರದು ಎನ್ನುವ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರು ಎಲ್ಲರೂ ಆರೋಪಿಗಳ ಒಟ್ಟಿಗೆ ನಿಂತಿದ್ರು. ಪಾಪ ಮುನೀರ್ ಅವರೊಟ್ಟಿಗೆ ಅವರ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸ್ಥಳೀಯರು. ಆ ರೀತಿಯ ಪರಿಸ್ಥಿತಿ ಆಗಿತ್ತು. ಮತ್ತೆ ಹಿರಿಯ ಅಧಿಕಾರಿಗಳ ಮೇಲೆ ಒತ್ತಡ, ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಬಂತು. ಅದರಲ್ಲಿ ಒಬ್ಬೊಬ್ಬ ಆರೋಪಿಗಳು ಸಹ 10 ಮಂದಿ ಆರೋಪಿಗಳದರಲ್ಲಿ ಅವರೆಲ್ಲರೂ ಅರೆಸ್ಟ್ ಆದರು. ಅರೆಸ್ಟ್ ಆದ ಮೇಲೆ ಸಾಮಾನ್ಯವಾಗಿ ಯಾರು ಅರೆಸ್ಟ್ ಆಗಿ ಜೈಲಿಗೆ ಹೋದ್ರು ಸಹ ಸುರಿಗೆ ಆಲೋಚನೆ ಮಾಡೋದೇನು, ನಾನು ಹೇಗೆ ಜಾಮೀನಲ್ಲಿ ಹೊರಗೆ ಹೋಗುದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಇವರು ಹುಷಾರಾಗಿ ಚೇತರಿಸ್ಕೊಂಡು ಬಂದ್ರಲ್ಲ, ಅವರ ಮಗಳು, ಯಾಕಂದ್ರೆ ಅವರು ಗಂಡನ್ನು ಕಳ್ಕೊಂಡಿದ್ರಲ್ಲ, ಅವರು ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿಕೊಂಡು ಆ ಪ್ರಕರಣಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ಸರ್ಕಾರ ನೇಮಕ ಮಾಡಿತ್ತು ಶ್ರೀಪ್ರಸಾದ್ ಆಳ್ವ ಅವರು. ಈ ಕೇಸನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ವಾದ ಮಂಡಿಸಿದ್ರು. ಅವರಿಗೆ ಬೇಲ್ ಇಲ್ಲಿ ಮಂಗಳೂರು ಕೋರ್ಟಲ್ಲಿ ಬೇಲ್ ಸಿಗದಾಗೆ ನೋಡ್ಕೊಂಡ್ರು. ಅದ ನಂತರ ಅವರು ಹೈಕೋರ್ಟಿಗೆ ಅಪೀಲ್ ಹೋದ್ರು. ಹೈಕೋರ್ಟಲ್ಲಿ ಕೆಲವು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಅಲ್ಲಿ ಹೈಕೋರ್ಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜಾಮೀನುಗಳನ್ನು ಕೊಡಿಸುವ, ಕೊಲ್ಲುವ ಎಲ್ಲ ಅವಕಾಶಗಳು ಇದೆ. ನ್ಯಾಯಾಲಯದ ಬಗ್ಗೆ ನಾವು ಕೆಟ್ಟ ಮಾತಾಡಬಾರ್ದು. ಅದು ಆ ವ್ಯವಸ್ಥೆಗಳಿವೆ. ಆ ವ್ಯವಸ್ಥೆಯನ್ನು ಬಳಸಿಕೊಂಡು ಜಾಮೀನಾಯಿತು. ಜಾಮೀನಾದಾಗ ಇವರು ಏನು ಮಾಡಿದ್ರು, ಇವರು ಪ್ರೈವೇಟ್ ವಕೀಲರನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟು ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ನೋಡಿತ್ತು. ಅಷ್ಟೊತ್ತಿಗೆ ಕೇಸ್ ಚಾರ್ಜ್ ಶೀಟ್ ಆಗಿತ್ತಲ್ಲ, ಅದರಿಂದಾಗಿ ಅದರ ದಾಖಲೆಗಳನ್ನು ನೋಡಿ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ಕ್ಯಾನ್ಸಲ್ ಮಾಡಿತ್ತು. ಈಗ ಇವತ್ತು ದರ್ಶನ್ ಅವರ ಜಾಮೀನು ಕ್ಯಾನ್ಸಲ್ ಆದ ಕೂಡಲೇ ಬೆಳಿಗ್ಗೆ ಅಲ್ಲಿ 11:30 ಹೊತ್ತಿಗೆ ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಕ್ಯಾನ್ಸಲ್ ಆರ್ಡರ್ ಆಗಿದೆ. 12:30 ಗಂಟೆಗೆ ಬೆಂಗಳೂರಲ್ಲಿ ಅದರ 14ನೇ ಆರೋಪಿ ಪ್ರದರ್ಶನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಹೈ ಪ್ರೊಫೈಲ್ ಕೇಸು. ಈಗ ಸಂಜೆ 4:15 ಗಂಟೆಗೆ ದರ್ಶನ್ ಚೆನ್ನೈಗೆ ಹೋಗಿರೋರು ವಾಪಸ್ ಬರ್ತಾ ಇದ್ದಾರೆ. 4:15 ಗಂಟೆಗೆ ಬರ್ತಾನೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡನ ಮನೆಗೆ ಪೊಲೀಸರು ಹೋಗಿದ್ದಾರೆ. ಬೇರೆ ಬೇರೆ ಆರೋಪಿಗಳನ್ನು ಇವತ್ತು ಸಂಜೆ ಒಳಗೆ ಅವರು ಸೆಕ್ಯೂರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನೋಡಿ, ಇದೇ ಪ್ರಕರಣದಲ್ಲಿ, ಈಗ ಲತೀಫ್ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ಕ್ಯಾನ್ಸಲ್ ಮಾಡಿ 10 ದಿನಗಳ ಒಳಗೆ ಸಂಬಂಧಿತ ನ್ಯಾಯಾಲಯಕ್ಕೆ ಹಾಜರಾಗಬೇಕಂತ ಹೇಳಿದೆ. ಅವರು 10 ದಿನದೊಳಗೆ ಹಾಜರೇ ಆಗ್ಲಿಲ್ಲ. ಅದರ ಮೇಲೆ ಇದು ಪುನರ್ ಪರಿಶೀಲನೆ ಅರ್ಜಿ ಹಾಕ್ಲಿಕ್ಕೆ ಎಲ್ಲ ಪ್ರಯತ್ನ ಪಟ್ಟರು, ಅದು ಆಗ್ಲಿಲ್ಲ. ಮತ್ತೆ ಲಾಸ್ಟಿಗೆ ಕೋರ್ಟ್ ವಾರಂಟ್ ಇಶ್ಯೂ ಮಾಡಿತ್ತು. ಆ ವಾರಂಟ್ ಆಧಾರದಲ್ಲಿ ಮುಲ್ಕಿ ಪೊಲೀಸರು ಕೆಲವರನ್ನು ಹಿಡಿದ್ರು, ಮತ್ತೆ ಕೆಲವರನ್ನು ಬಿಟ್ಟರು. ಮತ್ತೆ ಪ್ರೆಷರ್ ಹಾಕ್ಬೇಕಾಯ್ತು. ಮತ್ತೆ ಒಬ್ಬೊಬ್ಬವನ್ನು ಹಿಡ್ಕೊಂಡು ಬಂದ್ರು. ಅಷ್ಟೊತ್ತಿಗೆ ಒಬ್ಬ ಆರೋಪಿ ರಿಯಾದಿಗೆ ಹೋಗಿದ್ದ ಒಂದು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಅಲ್ಲಿ. ಅವ 2024 ಏನೋ ಬಂದು ಅಲ್ಲಿ ಪಕ್ಷಿಗಾರಲ್ಲೆಲ್ಲ ಇದ್ದ. ಅದು ಮಾಹಿತಿ ಸಿಕ್ಕಿ ಮತ್ತೆ ಅವನನ್ನು ಹಿಡಿದ್ರು. ಈಗ 9ರಲ್ಲಿ 10 ಮಂದಿ ದಿವಸ ಜೈಲಲ್ಲಿ ಇದ್ದಾರೆ. ಈ ರೀತಿಯ ಘಟನೆಗಳು ಆಗಿದ್ದೆ. ಸುಪ್ರೀಂ ಕೋರ್ಟ್ ಒಮ್ಮೆ ಬೇಲ್ ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ. ಒಬ್ಬ ಆರೋಪಿ ರಿಯಾದಿಗೆ ಹೋಗಿ 2 ವರ್ಷಗಳ ಕಾಲ ರಿಯಾದಲ್ಲಿ ದುಡಿದು ಬಂದ. ಈಗ ರೇಣುಕಾಸ್ವಾಮಿ ಕೇಸಲ್ಲಿ ಪ್ರದೋಷನನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಇದೆ ಅಂತೇಳಿ ಟಿವಿಯಲ್ಲಿ ಬಂತು ಅಂತ ಹೇಳಿದ ಕೂಡಲೇ ಸ್ಥಳೀಯ ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವ್ರು ಮತ್ತೆ ಆದ್ರೆ ಹಿಡ್ಕೊಂಡು ಬರಬೇಕು, ಅದು ಬೇರೆ ಪ್ರಶ್ನೆ. ಮತ್ತೆ ಆದ್ರೆ ಹಿಡ್ಕೊಂಡು ಬರಲೇಬೇಕು, ಇಲ್ಲಾಂದ್ರೆ ಅವರಾಗಿ ಬಂದು ಸೇರ್ಬೇಕು. ಅವ್ರು ಹಿಡ್ಕೊಂಡು ಬಂದಿದ್ದಾರೆ ನೋಡಿ. ಯಾಕಂದ್ರೆ ಅದು ಹೈ ಪ್ರೊಫೈಲ್ ಕೇಸು. ಅವರು ಬೇರೆ ಬೇರೆ ಕಡೆಗಳಲ್ಲಿ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿವೆ. ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಗೊತ್ತಾಗುವ ಮೊದಲು ನಾವು ಅವ್ರನ್ನ ಹಿಡ್ಕೊಂಡು ಸ್ಟೇಷನ್ ಅಲ್ಲಿ ಕೂರಿಸ್ಬೇಕು, ನಮ್ಮ ಕಷ್ಟ ಇರಬೇಕು. ಮತ್ತೆ ದರ್ಶನ್ ಇಸ್ ಸೆಲೆಬ್ರಿಟಿ, ಅವರನ್ನ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರು ಎಲ್ಲೂ ತಪ್ಪಿಸಿಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ. ಅವರು ಬರಲೇಬೇಕು.
ಪವಿತ್ರ ಗೌಡನು ಅಷ್ಟೇ ಸೆಲೆಬ್ರಿಟಿ, ತಪ್ಪಿಸ್ಕೊಂಡು ಹೋಗ್ಲಿ. ಆದರೆ ಬಾಕಿ ಅವರು ಸಾಮಾನ್ಯವಾಗಿ ಜನರಿಗೆ ಪರಿಚಯ ಇಲ್ಲದಂಥವ್ರು, ಅವ್ರು ಎಲ್ಲಿ ಹೋಗಿ ಕೂತರು ಗೊತ್ತಾಗುವುದಿಲ್ಲ. ಈ ರೀತಿಯ ಪರಿಸ್ಥಿತಿ ಇರ್ತದೆ. ಸರ್, ಸುದ್ದಿಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Vasudeva Stores. Store for your inner needs.
Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವಾಗ ಏನಂದ್ರೆ ಇನ್ನೊಂದು ವಿಚಾರ, ಈ ಹಿಂದೆ ಹೈಕೋರ್ಟ್ ಏನು ಜಾಮೀನನ್ನ ನೀಡುತ್ತದೆ, ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಇವತ್ತು ತಿಳಿಸಿದೆ. ನೋಡಿ, ಹೈಕೋರ್ಟ್ ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಟ್ರಯಲ್ ಕೋರ್ಟ್ ಅಂತ ನಾವೇನು ಹೇಳ್ತೇವೆ, ಸೆಷನ್ಸ್ ಕೋರ್ಟ್ ಅಂತ ಹೇಳ್ತೇವೆ. ಆ ನ್ಯಾಯಾಲಯಕ್ಕೆ ಇವರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ದರ್ಶನ್ ಅಂಡ್ ಗ್ಯಾಂಗ್. ಆ ನ್ಯಾಯಾಲಯ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಜಾಮೀನನ್ನು ಕೊಡಲಿಲ್ಲ, ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದಾಗ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸರ್ಕಾರದ ಪರ ಹಾಜರಿದ್ದಂತಹ SPP, ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವರು ಬಲವಾಗಿ ಆಕ್ಷೇಪಣೆ ಸಲ್ಲಿಸಿದ್ರು. ಅವರಿಗೆ ಜಾಮೀನು ಕೊಡಬಾರ್ದು, ಕೊಟ್ಟರೆ ಈ ಪ್ರಕರಣದ ವಿಚಾರಣೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಆಗ ಹೈಕೋರ್ಟ್ ಏನು ಅಭಿಪ್ರಾಯ ಪ್ರಕರಣದ ತನಿಖೆ ಮುಗಿದಿದೆ, ತನಿಖೆ ಮುಗಿದ ಮೇಲೆ ಆರೋಪಿಗಳನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂತಹ ಅವಶ್ಯಕತೆ ಏನಿದೆ ಅಂತ ಹೇಳಿ, ಅಲ್ಲಿ ಅವರ ತನಿಖೆ ಮುಗಿಯುವವರೆಗೆ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವುದು ಸಹಜ. ಆದರೆ ಅದರ ನಂತರ ಅವರನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಕೊಳ್ಳುವ ಅವಶ್ಯಕತೆ ಏನಿದೆ ಎನ್ನುವಂತ ಅಭಿಪ್ರಾಯಕ್ಕೆ ಹೈಕೋರ್ಟ್ ಬಂದಿತ್ತು ಒಂದು. ಮತ್ತೆ ಕೋರ್ಟಿನ ಮುಂದೆ ಇರುವುದೇನು, ಆರೋಪಿಗಳು ಎಷ್ಟೇ ಪ್ರಭಾವಿಗಳು ಆಗಿದ್ದರೂ ಸಹ ಅವರು ನ್ಯಾಯಾಲಯದ ಕಣ್ಗಾವಲಲ್ಲಿ ಇರ್ತಾರೆ. ನಾವು ಹಾಕಿದಂತಹ ಕಂಡೀಷನ್ ಅನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಅವರೊಂದು ಕಂಡೀಷನ್ ಹಾಕಿರ್ತಾರೆ, ತಿಂಗಳಿಗೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಸೈನ್ ಹಾಕಬೇಕು, ಇದನ್ನೆಲ್ಲ ಕಂಡೀಷನ್ ಹಾಕಿರ್ತಾರೆ. ಮತ್ತೆ ಸಾಕ್ಷಿದಾರರನ್ನು ಬೆದರಿಸಬಾರ್ದು, ಅವರನ್ನು ಸಂಪರ್ಕಿಸುವ ಯತ್ನವನ್ನೂ ಮಾಡಬಾರ್ದು, ಈ ರೀತಿಯಾಗೆಲ್ಲ ಮಾಡಿರ್ತಾರೆ. ಆದರೆ ದರ್ಶನ್ ಹೋಗ್ಲಿಕ್ಕಿಲ್ಲ, ಪವಿತ್ರ ಹೋಗ್ಲಿಕ್ಕಿಲ್ಲ, ಬೇರೆ ಆರೋಪಿಗಳು ಹೋಗ್ಲಿಕ್ಕಿಲ್ಲ. ಆದರೆ ದರ್ಶನಿಗೆ ಲಕ್ಷಾಂತರ ಮಂದಿ ಅಭಿಮಾನಿಗಳಿರ್ತಾರೆ. ಅವರ ಪರವಾಗಿ ಯಾರಾದ್ರೂ ಹೋಗ್ಬೋದಲ್ಲ. ಯಾಕಂದ್ರೆ ಈ ಪ್ರಕರಣದ ಸಾಕ್ಷಿದಾರರು ಕೇವಲ ಚಿತ್ರದುರ್ಗದಲ್ಲಿ ಇಲ್ಲ, ದಾರಿ ಮಧ್ಯೆ ಎಲ್ಲ ಕಡೆಯಲ್ಲಿದ್ದಾರೆ, ಬೆಂಗಳೂರಲ್ಲೂ ಇದ್ದಾರೆ. ಅದರಿಂದಾಗಿ ಅವರೆಲ್ಲ ಸ್ವತಂತ್ರ ಸಾಕ್ಷಿಗಳು. ಸರ್ಕಾರಿ ಸಾಕ್ಷಿಗಳನ್ನು ನೀವು ಮುಟ್ಲಿಕ್ಕೆ ಆಗಲ್ಲ. ಆ ಪ್ರಕರಣದಲ್ಲಿ FSL ಪರೀಕ್ಷೆ ನಡೆಸಿ ವರದಿ ಕೊಟ್ಟಂತ ಅಧಿಕಾರಿಗಳು, ಚಾರ್ಜ್ ಶೀಟ್ ಸಲ್ಲಿಸಿದಂತ ಅಧಿಕಾರಿಗಳು, ಮಹಜರ್ ಮಾಡಿದಂತ ಅಧಿಕಾರಿಗಳು, ಪೋಸ್ಟ್ ಮಾರ್ಟಮ್ ಮಾಡಿದಂತ ಅಧಿಕಾರಿಗಳು, ಆರೋಪಿಗಳ ದೈಹಿಕ ತಪಾಸಣೆ ಮಾಡಿದಂತ ವೈದ್ಯರುಗಳು, ಇವರನ್ನೆಲ್ಲ ನೀವು ಮುಟ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲ ಸರ್ಕಾರಿ ಅಧಿಕಾರಿಗಳು. ಅವರು ಏನು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದಕ್ಕೆ ಅವರು ಬದ್ಧರಾಗಿ ಇರ್ತಾರೆ. ಆದ್ರಿಂದಾಗಿ
ಅವರನ್ನು ಬಿಟ್ಟು ಮತ್ತೆ ಈ ಸ್ವತಂತ್ರ ಸಾಕ್ಷಿಗಳಿರ್ತಾರಲ್ಲ, ನೀವೊಂದು ಉದಾಹರಣೆಗೆ ಅವರು ಚಿತ್ರದುರ್ಗದಿಂದ ಕಾರಲ್ಲಿ ಬಂದವರು, ಬಂದಾಗ ಒಂದು ದಾಬಾದಲ್ಲಿ ಟೀಯನ್ನು ಕೊಡ್ತಿದ್ದಾರೆ. ಅಲ್ಲಿ ರೇಣುಕಾಸ್ವಾಮಿಯೇ ಆ ದಾಬಕ್ಕೆ ತನ್ನ ಮೊಬೈಲ್ನಿಂದ ಪೇ ಮಾಡಿದ್ದಾರೆ. ಅವನು ಅಲ್ಲಿ ಸಾಕ್ಷಿ. ಯಾಕಂದ್ರೆ ಅಲ್ಲಿ ಅವ ಈ ಆರೋಪಿಗಳನ್ನು ನೋಡಿದರೆ ರೇಣುಕಾಸ್ವಾಮಿಯನ್ನು ನೋಡಿದ್ದಾರೆ. ಅವ ನ್ಯಾಯಾಲಯದಲ್ಲಿ ಬಂದು ಸ್ವಾಮಿಯ ರಾತ್ರಿ ಯಾರು ಬಂದ್ರು ಇವನು ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿಬಿಟ್ರೆ ಆ ಕೇಸು, ಆ ಸಾಕ್ಷಿ ಅಷ್ಟೆಲ್ಲ ಆಯ್ತು, ಪ್ರತಿಕೂಲ ಸಾಕ್ಷಿ ಅಂತ ಆಯ್ತು. ಮತ್ತೆ ಇದರಲ್ಲಿ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಎಫ್ಐಆರ್ ಇರುವುದು ಏನು? ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಅಪರಿಚಿತ ವ್ಯಕ್ತಿಗಳು ಸೇರಿ ಕೊಂದು ಇಂಥ ಕಡೆಯಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿರೋದು ಯಾರೋ ಅಪರಿಚಿತ ವ್ಯಕ್ತಿ ಅಂತ, ಯಾರೋ ಒಬ್ರು ಒಂದು ಬಿಲ್ಡಿಂಗ್ನ ವಾಚ್ಮ್ಯಾನ್ ಕೊಟ್ಟಂತ ಮಾಹಿತಿ ಮತ್ತು ದೂರು. ಪೊಲೀಸರಲ್ಲಿ ಹೋದಾಗ ಅದು ಮರ್ಡರ್ ಅಂತ ಗೊತ್ತಾದದ್ದು. ಆದ್ದರಿಂದ ಅವರು 302ಗೆ ಎಫ್ಐಆರ್ ಮಾಡಿಕೊಂಡು ಅನ್ನೋ ದೂರ. ಅವನು ಯಾರಂತ ಗೊತ್ತಿಲ್ಲ, ಸತ್ತವ ಯಾರಂತ ಗೊತ್ತಿಲ್ಲ, ಕೊಂದವರು ಯಾರಂತಲೂ ಗೊತ್ತಿಲ್ಲ, ಆ ಡೆಡ್ ಬಾಡಿ ಅಲ್ಲಿಗೆ ಹೇಗೆ ಬಂತಂತಲೂ ಗೊತ್ತಿಲ್ಲ. ಅದ ನಂತರ ಅಲ್ಲಿ CCTV ಫುಟೇಜ್ಗಳ ಪರಿಶೀಲನೆ ಮಾಡಲಿಕ್ಕೆ ಹೋದದ್ದು. ಆಗ ಯಾರೋ ಒಂದು ವಾಹನದಲ್ಲಿ ತಂದು ಡೆಡ್ ಬಾಡಿನಲ್ಲಿ ಡಂಪ್ ಮಾಡಿ ಹೋದ್ರು ಅಂತ ಗೊತ್ತಾಗೋದು. ಮತ್ತೆ ವಾಹನವನ್ನು ಬೆನ್ನತ್ತಿಕೊಂಡು ಪೊಲೀಸರು ಹೋಗುದು. ಆ ವಾಹನವನ್ನು ಬೆನ್ನತ್ತಿ ಪೊಲೀಸರು ಹೋಗುವ ಸಂದರ್ಭದಲ್ಲಿ 4 ಮಂದಿ ಬಂದು ಸ್ಟೇಷನ್ಗೆ ಸರೆಂಡರ್ ಆಗೋದು. ನಾವು ಅಲ್ಲಿ ಆ ಮರ್ಡರ್ ಮಾಡಿದ್ದೇವೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲ ಒಪ್ಕೊಳ್ತಾ ಇದ್ರು ಅದನ್ನು. ಯಾವಾಗ ACP ಅವರು ಬಂದ್ರ ಅವರನ್ನು ಬೇರೆ ರೀತಿಯಲ್ಲಿ ಕ್ವಶನ್ ಮಾಡ್ಲಿಕ್ಕೆ ಹೋದ್ರು. ಆಗ ಒಬ್ಬ ಹೇಳಿದ್ದು ಮತ್ತೊಬ್ಬ ಹೇಳಿದ್ದಕ್ಕೆ ಟ್ಯಾಲಿ ಆಗ್ತಾ ಇರಲಿಲ್ಲ. ಈ ಪೊಲೀಸರ ವಿಚಾರಣೆ ಸಿಸ್ಟಮ್ ಆಗಿರ್ತದೆ. 4 ಮಂದಿ ಇದ್ರೆ 4 ಮೂಲೆಯಲ್ಲಿ ಕೂರಿಸಿರ್ತಾರೆ. ಅವನನ್ನು ಒಂದು ಕಡೆಯಲ್ಲಿ ವಿಚಾರಣೆ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಬಿಡ್ತಾರೆ. ಇನ್ನೊಬ್ಬರನ್ನು ವಿಚಾರಣೆ ಮಾಡ್ತಾರೆ, ಅಲ್ಲಿಗೆ ಬಿಡ್ತಾರೆ. ಮತ್ತೊಬ್ಬರನ್ನು ವಿಚಾರಣೆ ಮಾಡ್ತಾರೆ. ಈ 4 ಮಂದಿಯ ಹೇಳಿಕೆಗಳು ಏಕಪ್ರಕಾರವಾಗಿದ್ದಾರೆ, ಅವ್ರು ನಂಬ್ತಾರೆ. ಇದು 4 ಮಂದಿಯ ಹೇಳಿಕೆಗಳು ಬೇರೆ ಬೇರೆ ರೀತಿಯಲ್ಲಿತ್ತು. ಆದ್ದರಿಂದ ಸಂಶಯ ಬಂತು, ಅವರನ್ನು ತೀವ್ರವಾದ ವಿಚಾರಣೆ ಒಳಪಡಿಸಿದ್ರು. ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗಲೇ ದರ್ಶನ್ ಹೆಸರು ಬಂದದ್ದು. ಯಾರು ಅವರನ್ನು ಎಂಗೇಜ್ ಮಾಡಿದ್ರು ಕೇಸು ಒಪ್ಪಿಕೊಳ್ಳಿಕ್ಕೆ 10 ಲಕ್ಷ ಕೊಡ್ತೇನೆ ಅಂತ ಹೇಳಿ. 10 ಲಕ್ಷವೋ 30 ಲಕ್ಷ ಇರ್ಬೇಕದು. 30 ಲಕ್ಷ ಕೊಡ್ತೇನೆ ಅಂತ ಹೇಳಿ ಒಪ್ಪಿಸಿದ್ರು. ಜೈಲಲ್ಲೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಆಗ ದರ್ಶನ್ ಹೆಸರು ಬಂತು. ಅದು ಯಾವಾಗ ಮೀಡಿಯಾದಲ್ಲಿ ಬ್ಲಾಸ್ಟ್ ಆಯ್ತು, ಮತ್ತೆ ಯಾರಿಗೂ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಪೊಲೀಸರಿಗೂ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಯ್ತು. ಸ್ವತಃ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರೇ ಖುದ್ದು ಅದರ ಬಗ್ಗೆ ಆಸಕ್ತಿ, ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ. ಅದರಿಂದ ದರ್ಶನ್ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. DCP ಅವರೇ ACP ಅವರೇ ಹೋದ್ರು ಮೈಸೂರಿಗೆ, ಕರ್ಕೊಂಡು ಬಂದ್ರು. ಬೇರೆ ಬೇರೆ ಒಂದೊಂದು ಕಡೆಯಿಂದ ಎತ್ಕೊಂಡು ಬಂದ್ರು. ಸೆಲೆಬ್ರಿಟಿ ಆಗಿರುವಂತ ದರ್ಶನೇ ಎತ್ಕೊಂಡು ಬಂದ ಮೇಲೆ ಬಾಕಿಯವರನ್ನು ಎತ್ಕೊಂಡು ಬರೋದು ದೊಡ್ಡ ಸಮಸ್ಯೆ ಆಗಿರ್ಲಿಲ್ಲ, ಕಷ್ಟವೇ ಅಲ್ಲ. ಆಗ ಅದರ ಎನ್ಕ್ವೈರಿಯಲ್ಲಿ ಗೊತ್ತಾಯ್ತು ಇದು ಫೇಸ್ಬುಕ್ ಅಲ್ಲಿ ಮಾಡಿದಂತ ಕಮೆಂಟ್ಗಳು ಅಂತ. ಪವಿತ್ರಗೌಡನಿಗೆ ಯಾವುದೋ ಫೇಕ್ ಅಕೌಂಟ್ ಅಲ್ಲಿ ಮಾಡಿದಂತ ಕಮೆಂಟ್ಗಳು. ಮತ್ತೆ ಅವನನ್ನು ಅವರು ಯಾವ ರೀತಿ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿದರೆ, ಇವರೊಂದು ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಆ ಫೇಕ್ ಅಕೌಂಟಿಗೆ ಮೆಸೇಜ್ ಮಾಡಿದ್ದು. ಬುದ್ಧಿವಂತರು. ಅದನ್ನು ಅವ ನಂಬಿದ್ದು, ಫೇಕ್ ಅಕೌಂಟ್ ಮಾಡಿದವ ಇದು ಒರಿಜಿನಲ್ ಅಕೌಂಟ್ ಇರ್ಬೋದು ಅಂತ. ಆದ್ದರಿಂದ ಅವ ಯಾರು ಅಂತ ಐಡೆಂಟಿಫೈ ಆದ್ದು. ಮತ್ತೆ ಅಲ್ಲಿ ಇದ್ದ ಪರಿಚಯದವರನಿಗೆ ಹೇಳಿ ಅವ ಯಾರು ಏನಂತ ಕೇಳಿದಾಗ ಅವ ಇಂತಿದ್ದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದ ಅವನಂತ ಆಯ್ತು. ಹಾಗೆ ಅವರನ್ನು ಕರ್ಕೊಂಡು ಬನ್ನಿ ಅಂತ ಮಾಡಿದ್ರು. ಹಾಗೆ ಅವನು ದರ್ಶನ್ ಅಭಿಮಾನಿ ಅಂತ ಆಯ್ತು. ಇವರು ಅವ್ರನ್ನ ಅಪ್ರೋಚ್ ಮಾಡಿದ್ರು, ನಿನಗೆ ದರ್ಶನ್ ಮಾತಾಡಿಸ್ತೇನೆ ಅಂತ ಹೇಳಿ. ಹಾಗೆ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಈ ಪಟ್ಟಣಗೆರೆ ರೆಡ್ಡಿಗೆ ಕರ್ಕೊಂಡು ಬಂದದ್ದು. ಅಲ್ಲಿ ದರ್ಶನ ಹೋದದ್ದು, ಪವಿತ್ರಗೌಡ ಹೋದದ್ದು, ಅವನ ಮೇಲೆ ಹಲ್ಲೆ ಮಾಡಿದ್ದು. ಆಗ ಉಳಿದವರೆಲ್ಲ ಮಜಾ ತಗೊಂಡದ್ದು, ಅವರು ಹಲ್ಲೆ ಮಾಡಿದ್ದು. ಮತ್ತೆ ಅವರು ಬಿಟ್ಟು ಹೋಗಿದ್ದಾರೆ.
ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ, ಅವನಿಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇದ್ರೆ ಅವ ಬದುಕ್ತಾ ಇದ್ದ. ಇವರಿಗೆ ಆ ವಿಚಾರ ತಲೆಯಲ್ಲಿ ಇರಲಿಲ್ಲ, ಅವ ಸಾಯ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಸಾಯ್ಲಿಕ್ಕಂತ ಹೇಳಿ ಹೊಡೆದದ್ದಲ್ಲ, ಅವನಿಗೆ ಬುದ್ಧಿ ಬರಬೇಕು ಅಂತ ಹೇಳಿ. ಒಂದು ಹೆಣ್ಣು ಮಗಳಿಗೆ ಆ ರೀತಿಯಾಗಿ ಬ್ಯಾಡ್ ಕಮೆಂಟ್ ಹಾಕಿದಂತ ಬುದ್ಧಿ ಬರಬೇಕು ಅಂತ ಹೇಳಿ ಹೊಡೆದದ್ದು. ಪರಿಣಾಮ ಏನಾಯ್ತು, ಡೆತ್ ಆದ. ಡೆತ್ ಆದ ಮೇಲೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಯಾರಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳಿ ಯಾರಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಅವರು ಏನ್ ಮಾಡಿದ್ರು, ನಮ್ಗೆ ಪರಿಚಯದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ಹೇಳಿ ಅವರಿಗೆ ಫೋನ್ ಮಾಡಿದ್ದು. ಅವ್ರು ಹೇಳಿದ್ರು ಒಂದು 4 ಮಂದಿಯನ್ನು ಕೊಂಡೋಗಿ ಕೊಡಿ, ಮತ್ತೆ ಅವರ ಮೇಲೆ ಕೇಸ್ ಆಗುತ್ತೆ, ಮತ್ತೆ ಅವ್ರನ್ನ ಬಿಡಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ. ಹಾಗೆ ಇವರು 4 ಮಂದಿಯನ್ನು ರೆಡಿ ಮಾಡಿ ಕೊಂಡೋಗಿ ಕೊಟ್ಟದ್ದು. ಅದೇ ಪ್ಲಾನ್ ಅನ್ನ ಅವರೊಬ್ಬ ಪಳಗಿದ ಕ್ರಿಮಿನಲ್ ಅಂದ್ರೆ ಹೇಳ್ತಾ ಇದ್ರೆ, ಅವ ಬೇರೆ ಹೇಳ್ತಾ ಇದ್ದ, ಡೆಡ್ ಬಾಡಿ ಎಲ್ಲಿಂಟು, ಇಂತಲ್ಲಿಂಟು, ಕೊಂಡೋಗಿ ಎಲ್ಲಾದ್ರೂ ಸಿಕ್ಕದಾಗೆ ಮಾಡಿ ಅಂತ. ಎಲ್ಲಾರು ಹೂಳಿ ಸಿಕ್ಕದಾಗೆ ಮಾಡಿ ಮತ್ತೆ ಎಲ್ಲಿಂದ ತನಿಖೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಎಲ್ಲಿಂದ ತನಿಖೆ ಸ್ಟಾರ್ಟ್ ಆಗಬೇಕು, ಅಲ್ಲಿಂದ ಚಿತ್ರದುರ್ಗದಿಂದ ಮಿಸ್ಸಿಂಗ್ ಕೇಸಿಂದ ತನಿಖೆ ಶುರು ಆಗಬೇಕು. ಮಿಸ್ಸಿಂಗ್ ಕೇಸ್ ತನಿಖೆಗೂ ಡೆಡ್ ಬಾಡಿ ಸಿಕ್ಕಿ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿರುವಂಥ ತನಿಖೆಗೂ ವ್ಯತ್ಯಾಸಗಳಿವೆ. ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದಂಥ ಒಬ್ಬ ಅಧಿಕಾರಿ ತನಿಖೆ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಜೀವಂತ ಇದ್ದ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗುವುದು. ಮರ್ಡರ್ ಕೇಸಿನ ತನಿಖೆ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸತ್ತ ವ್ಯಕ್ತಿಯನ್ನು ಕೊಂದವ ಯಾರಂತ ಹುಡ್ಕೊಂಡು ಹೋಗುದು. ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಇಷ್ಟೇ. ಅವರೊಂದು 2 ವಾರ ಸಿಗ್ಲಿಲ್ಲ, ಅವನ ಮೊಬೈಲು ವರ್ಕ್ ಆಗ್ತಾ ಇಲ್ಲ, ಲೊಕೇಶನ್ ಸಿಗ್ತಾ ಇಲ್ಲ ಅಂತ ಆಗುವಾಗ ಮತ್ತೆ ಮೊಬೈಲ್ ಲೊಕೇಶನ್ ಯಾವ ಎಲ್ಲಿಗೆ ಮೊಬೈಲ್ ಲಾಸ್ಟ್ ಕಾಲ್ ಬಂದಿದೆ ಆ ಬಗ್ಗೆ ಇದು ಮಾಡ್ತಾರೆ. ಎಲ್ಲಿ ಅದು ಎಂಡ್ ಆಗಿದೆ ನೋಡ್ತಾರೆ, ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಎಂಡ್ ಎಲ್ಲಾಗಿದೆ ನೋಡುವಾಗ ನಿಮಗೆ ಕಾಮಾಕ್ಷಿ ಪಾಳ್ಯದಲ್ಲೇ ಎಂಡ್ ಆಗಿದೆ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಬಂದೊಮ್ಮೆ ತನಿಖೆ ಮಾಡ್ತಾರೆ, ಇಂತಿಂಥ ವ್ಯಕ್ತಿ ಏನಾದ್ರು ಇಲ್ಲಿ ಕಂಡವರಿದ್ದೀರಿ ಅಂತ ಹೇಳಿ. ಬೆಂಗಳೂರಿನಂತ ಮಹಾನಗರದಲ್ಲಿ ಯಾರನ್ನು ಕೇಳಿದ್ರು, ಯಾರು ತಂದೆ ಎದುರಿಗೆ ಮಗನನ್ನು ನಿಲ್ಲಿಸಿ ಕೇಳಿದ್ರು ಇವನು ಹೌದಾ ಅಂತ ಕೇಳ್ತಾರೆ. ಅಂತ ಒಂದು ಬಿಸಿ ಏರಿಯಾದಲ್ಲಿ ಇರುವಂಥದ್ದು ಅಂತ ಸಾಧ್ಯತೆಗಳು ಕಡಿಮೆ ಇತ್ತು. ಅದರಿಂದ ಇವರು ಏನು ಮಾಡಿದ್ರು, ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಕೇಳಿದ್ರು. ಅದೇ ಒಬ್ಬ ಪಳಗಿದ ಕ್ರಿಮಿನಲ್ ಹತ್ರ ಹೇಳಿದ್ರೆ ಅವ್ರು ಬೇರೆ ಬೇರೆ ಐಡಿಯಾ ಕೊಡ್ತಾ ಇದ್ದ. ಒಬ್ಬ ವಕೀಲರ ಹತ್ರ ಕೇಳಿದ್ರು, ಅವರು ಕೇಸ್ ಆದರೆ ಹೇಗೆ ಮಾಡುವುದು ಅಂತ ಆಲೋಚನೆ ಮಾಡಿ ಐಡಿಯಾ ಕೊಡ್ತಾರೆ. ಕ್ರಿಮಿನಲ್ ಹಾಗೆ ಐಡಿಯಾ ಕೊಡೋದಿಲ್ಲ, ತಪ್ಪಿಸಿಕೊಳ್ಳೋದು ಹೇಗೆ ಅಂತೇಳಿ ಐಡಿಯಾ ಕೊಡ್ತಾನೆ. ಪೊಲೀಸ್ ಅಧಿಕಾರಿ ಹೇಗೆ ಐಡಿಯಾ ಕೊಡ್ತಾನ, ವಕೀಲ ಹೇಗೆ ಐಡಿಯಾ ಕೊಡ್ತಾನ, ಒಬ್ಬ ಕ್ರಿಮಿನಲ್ ಹೇಗೆ ಐಡಿಯಾ ಕೊಡ್ತಾನೆ. ಈ 3 ಐಡಿಯಾಗಳು ಡಿಫರೆಂಟ್. ಆದ್ದರಿಂದ ಇವರು ಯಾವ ಘಟನೆ ನಡೆದಿದೆ ಅಚಾನಕ್ ರೀತಿಯಲ್ಲಿ ಆಗಿದೆ, ಉದ್ದೇಶಪೂರ್ವಕ ಅಲ್ಲ. ಆದ್ರಿಂದ ಅದನ್ನು ಹೇಗೆ ಹಾಕಬೇಕು ಅಂತ ಹೇಳುವ ಆಲೋಚನೆ ಮಾಡಿ ಮುಚ್ಚಾಕ್ಲಿಕ್ಕೆ ಅಂತ ಹೋದ್ರು. ಆದ್ದರಿಂದ ಆ ಘಟನೆಗೆ ಹೈಪ್ ಜಾಸ್ತಿ ಬಂತು. ನಿಮಗೆ ಪ್ರಕರಣ ನಡೆದದನ್ನು ಅದನ್ನು ಅದೇ ರೀತಿಯಾಗಿ ಹೋಗ್ತಾ ಇದ್ರೆ ನ್ಯಾಯಾಲಯಗಳು ಸಹ ಅಷ್ಟು ಗಂಭೀರವಾಗಿ ಪಡೆದಿಲ್ಲ. ಅವರ ಮುಚ್ಚಾಕ್ಲಿಕ್ಕೆ ಹೋದ್ರಲ್ಲ, ಸಾಕ್ಷ್ಯನಾಶ ಮಾಡ್ಲಿಕ್ಕೆ ಹೋದ್ರಲ್ಲ, ಅದು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದ್ದು. ಇವತ್ತು ಸುಪ್ರೀಂ ಕೋರ್ಟ್ ಸಹ ಅವರ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಲಿಕ್ಕೆ ಮುಖ್ಯ ಕಾರಣ ಅದು. ಅದರ ಕೇಸಿನ ಮೂಲ ಏನಿತ್ತು ಅಂತ, ಆ ಮೂಲದಲ್ಲೇ ಇವರು ಎಷ್ಟು ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ. ಮೂಲದಲ್ಲಿ ಆ ಪ್ರಭಾವ ಬೀರಿದವರು ಆ ಕೇಸಿನ ಅಂತಿಮ ಘಟ್ಟಕ್ಕೆ ಬರುವಾಗ ಪ್ರಭಾವ ಬೀರದಿರ್ತಾರ. ಅಂತವರು ಜಾಮೀನಿನ ಮೇಲೆ ಹೊರಗೆ ಇದ್ರೆ ಈ ಕೇಸ್ ಎಕ್ಕುಟ್ಟು ಹೋಗ್ತದೆ. ಸಾಕ್ಷಿಗಳ ಮೇಲೆ ಸಹಜವಾಗಿಯೇ ಪ್ರಭಾವ ಬೀರಲ್ಪಡ್ತದೆ. ಆದ್ದರಿಂದ ಸಹಜ ನ್ಯಾಯ ಸಿಕ್ಕುವುದಿಲ್ಲ ಅಂತ ಹೇಳಿ. ಒಬ್ಬ ಅನ್ಯಾಯವಾಗಿ ಡೆತ್ ಆಗಿದ್ದಾನೆ, ಅವನಿಗೆ ನ್ಯಾಯ ಕೊಡಿಸುವುದು ಸರ್ಕಾರದ ಕರ್ತವ್ಯ. ಅದರಿಂದ ಆ ನ್ಯಾಯ ಸಿಕ್ಕುವ ಸಾಧ್ಯತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಬೇಲ್ ಅಪ್ಲಿಕೇಶನ್ ರದ್ದು ಮಾಡಿರುವುದು. ಇಲ್ಲದಿದ್ರೆ ಆರೋಪಿಗಳು ಬೇಲು ತಗೊಂಡಿದ್ದಾರೆ, ಅವರು ಹೊರಗೆ ಬಂದಿದ್ದಾರೆ, ಬೇಲ್ ಕಂಡೀಷನ್ ಅನ್ನು ಅವರೇನು ವೈಲೇಷನ್ ಮಾಡಿಲ್ಲ, ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಪೊಲೀಸರು ಏನು ಅಡ್ವಾನ್ಸ್ ರಿಪೋರ್ಟ್ ಹಾಕ್ಲಿಲ್ಲ. ಸಾಮಾನ್ಯವಾಗಿ ಪೊಲೀಸರೇ ಅಡ್ವಾನ್ಸ್ ರಿಪೋರ್ಟ್ ಹಾಕೋದು ನ್ಯಾಯಾಲಯಕ್ಕೆ, ಬೇಲ್ ಕಂಡೀಷನ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿ.
ಇವರು ಏನು ಹೈಕೋರ್ಟ್ ಆದೇಶವನ್ನು ಸರಿ ಇಲ್ಲ ಅಂತ ಹೇಳಿ ಬೇಲ್ ಕೊಟ್ಟದ್ದು ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿರೋದು SPP ಅವರು. ಪೊಲೀಸರು ರಿಪೋರ್ಟ್ ಹಾಕಿದ್ದಲ್ಲ, SPP ಅವರು ಹೋಗಿರೋದು, ಪ್ರಸನ್ನ ಕುಮಾರ್ ಅಂತ ಹೇಳಿ. ಅದರಿಂದಾಗಿ ಅವರು ಪ್ರತಿಯೊಬ್ಬರು ಒಬ್ಬ ಅಧಿಕಾರಿ ತಾನು ರಿಜಿಸ್ಟರ್ ಮಾಡಿದ ಕೇಸಿನಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತಿರ್ತಾರೋ, ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಹ ನಾನು ಆರ್ಗ್ಯುಮೆಂಟ್ ಮಾಡಿದಂತಹ, ನಾನು ವಾದ ಮಾಡಿದಂತಹ ಕೇಸಿನಲ್ಲಿ ಶಿಕ್ಷೆ ಆಗಬೇಕಂತ ವಿಚಾರ ಮಾಡ್ತಾರೆ. ಆದ್ರಿಂದಾಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರು ಮತ್ತು ತನಿಖಾಧಿಕಾರಿ ಇಬ್ಬರ ಗುರಿ ಒಂದೇ ಇರುವಂತಹ ಸಂದರ್ಭದಲ್ಲಿ ಅವರು ಯಾವುದಕ್ಕೂ ಹೀಲ್ಡ್ ಆಗುವುದಿಲ್ಲ ಅಂತ ಆದ ಮೇಲೆ ಆ ಪ್ರಕರಣದಲ್ಲಿ ನ್ಯಾಯ ಸಿಕ್ಕೇ ಸಿಗಬೇಕು. ಹೀಲ್ಡ್ ಆದ್ರೆ ಹೋಯ್ತು, ತನಿಖಾಧಿಕಾರಿ ಹೀಲ್ಡ್ ಆದ್ರೂ ಕೇಸು ಹೋಯ್ತು, ಆಚೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೀಲ್ಡ್ ಆದ್ರೂ ಕೇಸು ಹೋಯ್ತು. ಯಾಕಂದ್ರೆ ಇಂತಹ ಒಂದು ಹೈ ಪ್ರೊಫೈಲ್ ಕೇಸುಗಳನ್ನ ಸಮಾಜ ಗಮನಿಸ್ತಾ ಇರ್ತದೆ. ಸಮಾಜ ಗಮನಿಸ್ತಾ ಇರ್ತದೆ. ನಾಳೆ ದರ್ಶನ್ ಮತ್ತು ಇತರರನ್ನು ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಮಾಡಿತಂತ ಹೇಳಿದ ಕೂಡಲೇ ರೇಣುಕಾಸ್ವಾಮಿಯನ್ನು ಕೊಂದವರು ಯಾರು ಅಂತ ಹೇಳಿ ಯಾರಾದ್ರೂ ಸ್ಟ್ರೈಕ್ ಮಾಡುವವರು ಇದ್ದಾರ? ಯಾರಿಲ್ಲ. ಇಲ್ಲ ಮಾಡ್ಲೇಬೇಕಲ್ಲ, ಕೊಂದವರು ಯಾರು ಅಂತ ಹೇಳಿ ಅದು ಸ್ಟ್ರೈಕ್ ಮಾಡುವವರು ಯಾರು ಇಲ್ಲ. ಅದರಿಂದಾಗಿ ರೇಣುಕಾಸ್ವಾಮಿ ಅವರ ಪರವಾಗಿ ಯಾರು ನಿಲ್ಬೇಕು? ಸಮಾಜ ನಿಲ್ಲೋದಿಲ್ಲ, ಬದಲಾಗಿ ಸರ್ಕಾರವೇ ನಿಲ್ಬೇಕು. ಅದರಿಂದಾಗಿ ಸರ್ಕಾರದ ಮೆಷಿನರಿ ಏನು ಇದೆ ಅದು ಈ ಪ್ರಯತ್ನ ಮಾಡ್ತಾ ಇದ್ರು. ಇವಾಗ ಏನಂದ್ರೆ ಇದೀಗ ಏನು 7 ತಿಂಗಳ ಬಳಿಕ ಮತ್ತೆ ದರ್ಶನ್ ಅವರು ಏನು ದರ್ಶನ್ ಸೇರಿದಂತೆ 7 ಆರೋಪಿಗಳೇನು ಜೈಲುವಾಸ ಅನುಭವಿಸ್ತಾರೆ. ಅವರು ವಿಚಾರಣೆ ದಿನ ಕೈದಿಗಳಾಗಿ ಏನು ಜೈಲುವಾಸ ಅನುಭವಿಸ್ತಾರೆ. ಅವರೆಲ್ಲರೂ ಈಗ ಹೇಗೋ ಒಟ್ಟು ಅದರಲ್ಲಿ 14 ಮಂದಿ ಆರೋಪಿಗಳು ಒಟ್ಟು. ಅಲ್ಲಿ 7 ಮಂದಿಗೆ ಜಾಮೀನಾಗಿಲ್ಲ, ಅವರು ವಿಚಾರಣೆ ದಿನ ಕೈದಿಗಳಾಗಿ ಬೇರೆ ಬೇರೆ ಜೈಲಲ್ಲಿ ಇದ್ದಾರೆ. ಈ 7 ಮಂದಿಗೆ ಜಾಮೀನಾಗಿತ್ತು, ಇವರ ಜಾಮೀನು ಕ್ಯಾನ್ಸಲ್ ಆಗಿದೆ. ಅದರಲ್ಲಿ 14 ಮಂದಿಯೂ ಸಹ ಈಗ ಜೈಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ವಿಚಾರಣೆ ದಿನ ಕೈದಿಗಳಾಗಿರ್ಬೇಕು. ಅವರಿಗೆ ಇರುವಂತ ಸೌಲಭ್ಯಗಳು ಕನಿಷ್ಠ ಸೌಲಭ್ಯಗಳು. ಅವರಿಗೆ ಇನ್ನು ಜೈಲಿನ ಫುಡ್ಡು ಅವರು ಪ್ರೊವೈಡ್ ಮಾಡಬೇಕು. ಒಂದು ವೇಳೆ ಅವರಿಗೆ ಆ ಫುಡ್ ಒಗ್ಗುವುದಿಲ್ಲ ಅಂತ ಆದ್ರೆ ಅವರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಬೇಕು. ನಮ್ಗೆ ಆ ಫುಡ್ ಒಗ್ಗುತ್ತಾ ಇಲ್ಲ, ನಮ್ಗೆ ಈ ರೀತಿಯಾಗಿ ಹೆಲ್ತ್ ಇಶ್ಯೂಗಳಿದೆ, ಈ ರೀತಿಯ ಪ್ರಾಬ್ಲಮ್ಗಳಿವೆ, ಆದ್ದರಿಂದ ನಮಗೆ ಮನೆಯ ಫುಡ್ಡಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ ನ್ಯಾಯಾಲಯ ಅದನ್ನು ಕನ್ಸಿಡರ್ ಮಾಡ್ತದೆ. ಆಗ ಆ ಮನೆಯ ಊಟ ಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಮತ್ತೆ ಜೈಲಿನ ಒಳಗೆ ಏನು ಫೆಸಿಲಿಟಿ ಇದೆ, ಬೇರೆ ಕೈದಿಗಳಿಗೆ ಏನು ಫೆಸಿಲಿಟಿ ಇದೆ ಅದೇ ಫೆಸಿಲಿಟಿ ಹೊರತು ಬೇರೆ ಇಲ್ಲ. ಆದ್ರೆ ಇವರು ಪರಪ್ಪನಗ್ರಹಾರ ಜೈಲಿಗೆ ಬಂದ್ರೆ ಅವರು ಅಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ಅಂತ ಇದೆ, ಆ ಸೆಲ್ಲಲ್ಲಿ ಅವಕಾಶ ಕೊಡ್ಬೋದು. ಯಾಕಂದ್ರೆ ಬೇರೆ ಕೈದಿಗಳಿಂದ ಇವರನ್ನು ಪ್ರತ್ಯೇಕವಾಗಿ ಇಡ್ಬೋದು. ಯಾಕಂತಂದ್ರೆ ಇವರು ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ. ಯಾಕಂದ್ರೆ ಬೇರೆ ಕೈದಿಗಳು ಬಂದು ಇವರನ್ನು ಇದು ಮಾಡೋದು, ಬೇರೆ ಕೈದಿಗಳು ಬಂದು ಇವರ ಮೇಲೆ ಪ್ರೆಷರ್ ಹಾಕೋದು, ಈ ರೀತಿಯಾಗಿ ಆಗೋದು ಬೇಡ ಅಂತೇಳಿ ಇವ್ರನ್ನು ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಬಹುದು. ಸಾಮಾನ್ಯವಾಗಿ ರಾಜಕೀಯ ಕೈದಿಗಳನ್ನೆಲ್ಲ ಪ್ರಜ್ವಲ್ ರೇವಣ್ಣ ಇದಾನಲ್ಲ, ಆ ಸೆಲ್ ಅಲ್ಲಿ ಇಡ್ಬೋದು, ತೊಂದರೆ ಏನಿಲ್ಲ. ಆದ್ರಿಂದ ಇಬ್ರು ಸಹ ಹೈ VIP ಅದನ್ನ ಅಲ್ಲಿ ಇಡ್ಬೋದು. ಆ ರೀತಿಯಾಗಿ ಇಡ್ತಾರೆ. ಮತ್ತೆ ಅವರಿಗೆ ಅದೇ ರೀತಿಯ ಫೆಸಿಲಿಟಿ ಕೋರ್ಟ್ ಆರ್ಡರ್ ಮಾಡಬೇಕು ಫುಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡ್ರೆಸ್ ಮನೆಯಿಂದ ಕೊಂಡೋಗಿ ಕೊಡುವಂಥದ್ದು, ಜೈಲ್ ಡ್ರೆಸ್ಗಳು ಏನಲ್ಲ. ವೈದ್ಯರು ಡೈಲಿ ಬಂದು ಪರೀಕ್ಷೆ ಮಾಡ್ತಾರೆ. ಮತ್ತೆ ಅವರಿಗೆ ಬೇರೆ ವೈದ್ಯಕೀಯ ಸೌಲಭ್ಯ ಬೇಕು ಅಂತಂದ್ರೆ ಅವ್ರು ಕೋರ್ಟಿಂದ ಪರ್ಮಿಷನ್ ತಗೊಳ್ಬೋದು, ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಬೋದು, ಟ್ರೀಟ್ಮೆಂಟ್ ತಗೊಳ್ಬೋದು, ಎಲ್ಲವೂ ಇದೆ. ಕೈದಿಗಳು ಅಂತ ಹೇಳಿದ ಕೂಡಲೇ ಸರ್ಕಾರ ಹೇಳಿದಾಗ ಅವನ್ನ ನಡೆಸ್ಕೊಳ್ಬೇಕಂತಿಲ್ಲ. ಅವರು ಅದರ ಪ್ರತಿಯೊಂದಕ್ಕೂ ನ್ಯಾಯಾಲಯದ ಪರ್ಮಿಷನ್ ಬೇಕಾಗ್ತದೆ. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.